ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ. ಈ ವಾರ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮೂರಿನ ಪ್ರತಿಭೆ ಆಗಿರುವಂಥ ನವ್ಯ ಎಸ್.ಕೆ. ಇವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ಇಂಟೀರಿಯರ್ ಡಿಸೈನರ್ ಅಷ್ಟೇ ಅಲ್ಲದೆ ತನ್ನ ದೇಹವನ್ನೇ ಕ್ಯಾನ್ವಾಸ್ ಆಗಿ ಪರಿವರ್ತನೆ ಮಾಡಿಕೊಂಡಿರುವಂತಹ ಒಬ್ಬ ಪ್ರತಿಭೆ ಈ ವಾರ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನವ್ಯ ಅವರೇ. ಸೊ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಆರ್ಟ್ಸ್ ಬಗ್ಗೆ ಕೇಳಲಿಕ್ಕೆ, ನೋಡಿ ಬರಲಿಕ್ಕೆ. ಅಂದರೆ ಆರ್ಟಿಕಲ್ಸ್ ಎಲ್ಲ ನೋಡಿದ್ದೇವೆ. ಸೊ ನೀವು ಇಂಟೀರಿಯರ್ ಡಿಸೈನರ್ ಆಗಿದ್ದುಕೊಂಡು ನಿಮ್ಮ ಇದೊಂದು ಥಾಟ್ ಹೇಗೆ ಬಂತು? ನೀವು ಫೇಸ್ ಡಿಸೈನ್ಸ್ ಎಲ್ಲ ಮಾಡುವಂಥದ್ದು ಹೇಗೆ ಬಂತು? ಇದು ಅಂದರೆ ನನಗೆ ಸ್ಟಾರ್ಟಿಂಗ್ 2020 ನಮ್ಮದು ಲಾಕ್ಡೌನ್ ಆಯ್ತಲ್ಲ, ಆ ಟೈಮಲ್ಲಿ ಎಲ್ಲರೂ ಹೇಗೆ ಈ ಡಾಲ್ಗೋನಾ ಕಾಫಿ ಅದು ಎಲ್ಲ ಮಾಡ್ತಿದ್ರು. ಆಗ ಒಂದು ಜಸ್ಟ್ ಏನೋ ಒಂದು ಟ್ರೈ ಮಾಡುವಂದರೆ, ಯಾಕಂದರೆ ಚಿಕ್ಕ ವಯಸ್ಸಿಂದ ಸಹ ನನಗೆ ಡ್ರಾಯಿಂಗ್ ಆಗಲಿ ಕ್ರಾಫ್ಟ್ ಆಗಲಿ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ನನಗೆ. ಸೊ ಯಾಕೆ ನನ್ನ ಬಾಡಿಯನ್ನು ಕ್ಯಾನ್ವಸ್ ಆಗಿ ಯೂಸ್ ಮಾಡಬಾರ್ದು ಅಂತ ಒಂದು ಥಾಟ್ ಬಂತು. ಸೊ ಜಸ್ಟ್ ಟ್ರೈ ಮಾಡುವ ಹೇಳಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿದೆ, ಲೈಕ್ ಬಾಡಿಗೆ ಯಾವ ಪೇಂಟ್ಸ್ ಯೂಸ್ ಮಾಡ್ತಾರೆ ಅದೆಲ್ಲ ಮಾಡಿಬಿಟ್ಟು ಒಂದು ಸ್ಮಾಲ್ ಡಿಸೈನ್ ಮಾಡಿದ್ದೆ. ಒಂದು ಜಸ್ಟ್ ಒಂದು ಬಟರ್ಫ್ಲೈ ಐಸ್ ಟೈಪ್ ಒಂದು ಮಾಡಿದ್ದೆ. ಸೊ ಅದನ್ನು ಹಾಕಿರುವಾಗ ದೊಡ್ಡ ರೆಸ್ಪಾನ್ಸ್ ಏನಿರಲಿಲ್ಲ. ಓಕೆ, ನಾರ್ಮಲ್ ಆಗಿ, ಯಾಕಂದರೆ ಅದರಲ್ಲಿ ಎಕ್ಸ್ಟ್ರಾಡಿನರಿ ಅಂತ ಏನಿರಲಿಲ್ಲ. ಸೊ ಅದಾದ ನಂತರ ಏನಾಯ್ತಂದರೆ ಸೆಕೆಂಡ್ ನಾನು ಮಾಡಿದ್ದು ಒಂದು ಫ್ಲೆಮಿಂಗೋ ಟೈಪ್ ಇದು ಒಂದು ಕ್ರೇನ್ ಪಿಕ್ಚರ್ಸ್ ಎಲ್ಲ ಬಂದುಬಿಟ್ಟು ಅದು ನಾನು ಅಪ್ಪರ್ ಚೆಸ್ಟಲ್ಲಿ ಮಾಡಿದ್ದೆ. ಸೊ ಆಗ ಏನಾಯ್ತಂದರೆ ತುಂಬ ಕಾಮೆಂಟ್ಸ್ ನೆಗೆಟಿವ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಿಂಗೆ ಯಾಕೆ ಪೇಪರಲ್ಲಿ ಮಾಡಬಾರ್ದು, ಯಾಕೆ ನೀನು ಬಾಡಿಯಲ್ಲಿ ಹಾಗೆ ಶೋ ಮಾಡ್ತೀಯಾ, ಆ ಟೈಪೆಲ್ಲ ಒಂದು ಸ್ವಲ್ಪ ಬಂತು. ಆದರೆ ಅಷ್ಟೇ ಅದಕ್ಕಿಂತ ಡಬಲ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಎಸ್ಪೆಷಲಿ ಇನ್ ಮ್ಯಾಂಗ್ಳೂರ್ ಯಾರು ಹಾಗೆ ಮಾಡ್ತಿರ್ಲಿಲ್ಲ. ಸೊ ಅದು ಅಷ್ಟು ಪಾಸಿಟಿವ್ ರೆಸ್ಪಾನ್ಸ್ ನೋಡುವಾಗ ಯಾಕೆ ಇನ್ನೊಂದು ಮಾಡಬಾರ್ದಂತ ಹಾಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋದೆ. ಸೊ ಈಗ ಐ ಥಿಂಕ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಇಲ್ಲಿದ್ದೇನೆ ಅಷ್ಟೇ. ಓಕೆ, ಇಷ್ಟರವರೆಗೆ ಎಷ್ಟು ಬಾಡಿ ಪೇಂಟ್ಸ್ ಮಾಡಿದ್ದೆ? ಮೇ ಬಿ ಅರೌಂಡ್ ಒಂದು 45-50 ತನಕ ಮಾಡಿದ್ದೇನೆ. ಅದಕ್ಕೆ ಯಾವ ರೀತಿಯ ಪೇಂಟ್ಸನ್ನು ನೀವು ಯೂಸ್ ಮಾಡುವಂಥದ್ದು? ಅದು ನಾರ್ಮಲ್ ನಾವು ಬುಕ್ಕಿಗೆ ಹಾಕುವಂಥ ಪೇಂಟ್ಸ್ ಅಲ್ಲ, ಅದು ಮೇಕಪ್ ಕ್ಯಾಟಗರಿಯಲ್ಲಿ ಬರ್ತದೆ. ಕ್ರೈಲಾನ್ ಅವ್ರದ್ದು ಅಕ್ವಾ ಕಲರ್ ಪ್ಯಾಲೆಟ್ ಅಂತ ಸಿಗ್ತದೆ. ಆ್ಯಂಡ್ 2 ಟೈಪ್ಸ್ ಉಂಟು, ಆಯಿಲ್ ಬೇಸ್ಡ್ ಉಂಟು, ವಾಟರ್ ಬೇಸ್ಡ್ ಉಂಟು. ವಾಟರ್ ಬೇಸ್ಡ್ ಅಂದರೆ ನಿಮಗೆ ವಾಟರ್ ಮಿಕ್ಸ್ ಮಾಡಿ ಹಾಕುವಂಥದ್ದು. ಇನ್ನೊಂದು ಆಯಿಲ್ ಬೇಸ್ಡ್ ಅಂದರೆ ನಿಮಗೆ ಸೀದಾ ಡೈರೆಕ್ಟ್ ಅಪ್ಲೈ ಮಾಡಲಿಕ್ಕೆ. ಸೊ ರಿಮೂವಿಂಗ್ಸ್ ಅದನ್ನು ರಿಮೂವ್ ಮಾಡುವಾಗ ಸಹ ನಿಮಗೆ ಕ್ಲೀನ್ ಮಾಡುವಾಗ ಆಯಿಲ್ ಬೇಸ್ಡ್ ಮೇಕಪ್ ಕ್ಲೆನ್ಸರೇ ಹಾಕಿ ಕ್ಲೀನ್ ಮಾಡಬೇಕಾಗ್ತದೆ. ಒಂದು ಈಗ ಕ್ಯಾನ್ವಾಸಲ್ಲಿ ಬಿಡಿಸೋದಕ್ಕೂ ನಿಮ್ಮ ಓನ್ ಬಾಡಿಯಲ್ಲಿ ಬಿಡಿಸೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? ಯಾವ ರೀತಿ? ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಒನ್ ಥಿಂಗ್, ಈಗ ಬಾಡಿಯಲ್ಲಿ ನಾವು ಮಾಡಬೇಕಾದ್ರೆ ಒಂದು ಮಿರರ್ ನೋಡ್ಕೊಂಡು ಮಾಡಬೇಕಾಗ್ತದೆ. ಸೊ ನನಗೆ ನನ್ನ ಫ್ರೆಂಡ್ಸ್ ಹೇಳುವ ತನಕ ನನಗೆ ಒಂದು ದಿವಸ ನನ್ನ ಫ್ರೆಂಡ್ಸ್ ಹೇಳಿದರು, ನೀನು ಮಿರರ್ ನೋಡಿ ಮಾಡ್ತೀಯ ಅಂದರೆ ನೀನು ರಿಫ್ಲೆಕ್ಷನ್ ನೋಡಿ ಮಾಡೋದಲ್ಲ, ಅದು ಉಲ್ಟಾ ಆಗೋದಿಲ್ವಾ ನಿಂಗೆ ಅಂತ ಹಾಗೆ ಕೇಳಿದ್ರು. ನಂಗೆ ಅಷ್ಟರವರೆಗೆ ನನಗೆ ಅದರ ತಲೆಯಲ್ಲೇ ಇಲ್ಲ ನಾನು ಆ್ಯಕ್ಚುಲಿ ಉಲ್ಟಾ ಮಾಡ್ತಿದ್ದೇನೆ ಅಂತ. ಅಂದರೆ ನಾನು ಸ್ಟಾರ್ಟ್ ಮಾಡೋಂಗೆ ಗೊತ್ತೇ ಆಗಲಿಲ್ಲ ಅದು. ಸೊ ನನಗೆ ಲೇಟರೇ ಅಂದರೆ ಅದು ರಿಯಲೈಸ್ ಆಯಿತು ನನಗೆ, ಓ ಹೌದಲ್ಲ, ಆ್ಯಕ್ಚುಲಿ ಅದು ರಿಫ್ಲೆಕ್ಷನ್ ಉಲ್ಟಾ ಉಂಟು, ಹಾಗೆ ನೋಡಿ ಮಾಡ್ತಿದ್ದೆ. ಸೊ ಈಗ ನಾವು ಡೈರೆಕ್ಟ್ ಕ್ಯಾನ್ವಸಲ್ಲಿ ಮಾಡಬೇಕಾದ್ರೆ ಸೀದಾ ನಾವು ಹೇಗೆ ನೋಡ್ತೇವೆ ಹಾಗೆ ಮಾಡೋದಲ್ಲ. ಸೊ ಅದು ಮೇಜರ್ ಡಿಫ್ರೆನ್ಸ್ ಬೀಳ್ತದೆ ನಮಗೆ. ಓಕೆ, ಇದರ ಬಗ್ಗೆ ಮುಂದುವರ್ಸೋಣ. ಸೊ ನನಗೆ ನೀವು ಇದು ಈ ಒಂದು ಕಾನ್ಸೆಪ್ಟ್ ಡ್ರಾಯಿಂಗ್, ಇಂಟೀರಿಯರ್ ಡಿಸೈನರ್ ಆಗಿದ್ಕೊಂಡು ಈ ಡ್ರಾಯಿಂಗ್ ಎಲ್ಲ ಮಾಡಿಕೊಂಡು, ಸೊ ಚೈಲ್ಡ್ಹುಡ್ಡಲ್ಲಿ ಹೇಗೆ ಇದೊಂದು ಇಂಟ್ರೆಸ್ಟ್ ಬಂತು ಎನ್ನುವಂಥದ್ದು ನಿಮಗೆ? ಚೈಲ್ಡ್ಹುಡ್ ಒಂದು ಹೇಳ್ಬೋದಂದರೆ ನನಗೆ ಅಂಟಿಲ್ ಐ ವಾಸ್ ಇನ್ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ನನಗೆ ಡ್ರಾಯಿಂಗ್ ಏನು ಬರ್ತಾನೆ ಇರಲಿಲ್ಲ. ಒಮ್ಮೆ ನನಗೆ ಡ್ರಾಯಿಂಗ್ ಬುಕ್ಕಲ್ಲಿ ಐ ಗಾಟ್ ಅ ಬಿಗ್ 0. ಸೊ ಆದ ನಂತರ ಏನಾಯ್ತು ಅಂದರೆ ನನಗೆ ಎಲ್ಲರೂ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ನಿಮಗೆ ಒಂದು 0 ಆ ಟೈಪಲ್ಲ ಒಂಥರ ಅಂದರೆ ಹೀಯಾಳಿಸ್ಲಿಕ್ಕೆ ಆ ಟೈಪ್ ಸ್ಟಾರ್ಟ್ ಮಾಡಿದರು. ಸೊ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ನೋಡಿದೆ ಹೇಗೆ ಆಗ್ತದೆ, ಡಿಫ್ರೆಂಟ್ ಆರ್ಟ್ ಹೇಗೆ ವರ್ಕ್ ಆಗ್ತದೆ. ಆನಂತರ ಯಾವಾಗ ನನಗೆ ಫ್ರೀ ಟೈಮ್ ಸಿಗ್ತಿತ್ತು ಅಥವಾ ಖುಷಿ ಸಾಡಿ ಎಂತಾದರೂ ನಾನು ಡ್ರಾಯಿಂಗೇ ಮಾಡ್ತಿದ್ದೆ. ಸೊ ಅದೊಂದು ಹೆಲ್ಪ್ ಆಯಿತು. ಓಕೆ ನವ್ಯ ಅವರೇ, ನೀವು ಈ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು?
ಎನ್ನುವಂಥದ್ದು, ಎಲ್ಲಿ ಸ್ಕೂಲಿಂಗ್ ಮಾಡಿದ್ರಿ, ಯಾವ ರೀತಿ ಇತ್ತು ನಿಮ್ಮ ಚೈಲ್ಡ್ಹುಡ್ ಎನ್ನುವಂಥದ್ದು? ನಾನು ಸ್ಕೂಲಿಂಗ್ ಚಿಕ್ಕದ್ರಿಂದ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನಾನು ಸೇಕ್ರೆಡ್ ಹಾರ್ಟ್ಸಲ್ಲಿ ಮಾಡಿದ್ದು ಕುಲಶೇಖರದಲ್ಲಿ. ಮತ್ತು ನನ್ನ +1 ಆ್ಯಂಡ್ +2 ಅಂದರೆ PU ನಾನು ಕ್ಯಾನ್ರಾ ಕಾಲೇಜಲ್ಲಿ ಮಾಡಿದ್ದು. ಆನಂತರ ನಾನು ನನ್ನ ಇಂಜಿನಿಯರಿಂಗ್ ಮಾಡಿದೆ ಸಹ್ಯಾದ್ರಿಯಲ್ಲಿ. ಆನಂತರ ನಾನು ಅಂದರೆ ಸಿನ್ಸ್ ನಾನು ಆರ್ಟಿಗೆ ಅಷ್ಟು ಡೆಡಿಕೇಟೆಡ್ ಆದದ್ರಿಂದ ಐ ಥಾಟ್ ಲೈಕ್ ಇಂಟೀರಿಯರ್ ಡಿಸೈನ್ ಮಾಡುವ, ಕ್ರಿಯೇಟಿವ್ ಫ್ರೀಡಮ್ ತುಂಬ ಇರುತ್ತೆ. ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತ ಕುಂಟಿಕಾಣದಲ್ಲಿ ಅಲ್ಲಿ ನಾನು ಇಂಟೀರಿಯರ್ಸ್ ಮಾಡಿದೆ ನಂದು. ಸೊ ಈಗ ಪ್ರೊಫೆಷನ್ ಆಗಿ ಅದೇ ಮಾಡ್ತಿದ್ದೆ. ನವ್ಯ ಅವರೇ, ನಿಮ್ಮ ಜೊತೆ ಮಾತಾಡ್ತಾ ಇತ್ತು. ಸೊ ನೀವು ಈ ಆರ್ಟ್ ಫಾರ್ಮ್ಸ್ ಇಂಟೀರಿಯರ್ ಡಿಸೈನನ್ನೇ ಯಾಕೆ ಚೂಸ್ ಮಾಡಿದ್ರಿ ಅನ್ನುವಂಥದ್ದು? ನೀವು ಕಲ್ತಿರುವಂಥದ್ದು ಇಂಜಿನಿಯರಿಂಗ್ನಲ್ಲಿ ಯಾವ ಒಂದು ಸಬ್ಜೆಕ್ಟನ್ನು ಚೂಸ್ ಮಾಡಿದ್ದದ್ದು ನೀವು? ಇಂಜಿನಿಯರಿಂಗ್ನಲ್ಲಿ ನಾನು ಕಂಪ್ಯೂಟರ್ಸ್ ಚೂಸ್ ಮಾಡಿದ್ದು. ಸೊ ನಂಗೊಂದು ಗೊತ್ತಿತ್ತು ಅಂದರೆ ನನಗೆ ಐ ಕೆನಾಟ್ ಸಿಟ್ 24 hours ಫ್ರಂಟ್ ಆಫ್ ಸಿಸ್ಟಮ್ ಆ್ಯಂಡ್ ವರ್ಕ್, ನಂಗೆ ಅದು ಆಗೋದೇ ಇಲ್ಲ. ಸೊ ಇನ್ನೊಂದು ಕ್ರಿಯೇಟಿವ್ ಫ್ರೀಡಮ್ ಅಂತ ಇರುವುದಿಲ್ಲ. ಸೊ ಹಾಗಾಗಿ ಬರುವಾಗ ಎಂತೂ ಇಂಜಿನಿಯರಿಂಗ್ ಇದೆ ಅಲ್ಲ, ಸೊ ಥಾಟ್ ಲೈಕ್ ಬೇರೆ ಈಗ ಫ್ಯಾಷನ್ ಡಿಸೈನಿಂಗ್ ಸಹ ಒಂದು ಇಂಟ್ರೆಸ್ಟ್ ಇತ್ತು ನನಗೆ. ಬಟ್ ಅಗೇನ್ ಒಂದು ಸ್ವಲ್ಪ ಫ್ಯಾಮಿಲಿ ಎಲ್ಲ ಬರುತ್ತಲ್ಲ, ಫ್ಯಾಷನ್ ಡಿಸೈನಿಂಗ್ ಯಾಕೆ ಎಲ್ಲ. ಸೊ ಇಂಟೀರಿಯರ್ಸ್ ಮಾಡಿದೆ. ಇಂಟೀರಿಯರ್ಸ್ ಅಂದರೆ ನಿಮಗೆ ಸಿವಿಲ್ ಲೈನಲ್ಲೇ ಬರ್ತದೆ, ಸೊ ಪರವಾಗಿಲ್ಲ ಅಂತ ಹೇಳಿದರು. ಹಾಗೆ ಇಂಟೀರಿಯರ್ ಚೂಸ್ ಮಾಡಿದೆ. ನಿಮಗೆ ಕ್ರಿಯೇಟಿವ್ ತುಂಬ ಫ್ರೀಡಮ್ ಇರುತ್ತೆ. ನಿಮಗೆ ಯಾವ ಟೈಪ್ ಡಿಸೈನ್ಸ್ ಬೇಕು ನಿಮಗೆ ಮಾಡಿ ಮಾರ್ಕೆಟಲ್ಲಿ ನಿಮಗೆ ಕೊಡ್ಬೋದು. ಸೊ ಫ್ರೀಲಾನ್ಸ್ ವರ್ಕ್ ತುಂಬ ವರ್ಕ್ ಅಂದರೆ ಒಂದು ಏನು ಹೇಳ್ಬೋದು, ಒಂದು ಮಾರ್ಕೆಟಲ್ಲಿ ತುಂಬ ಈಗ ನೋಡಲಿಕ್ಕೆ ಸಿಗ್ತದೆ ನಮಗೆ ಫ್ರೀಲಾನ್ಸಿಂಗ್ ವರ್ಕ್. ಸೊ ಹಾಗೆ ಬಾಕಿ ಈಗ ನಮಗೆ ಕಂಪ್ಯೂಟರ್ ಫೀಲ್ಡ್ ತಗೊಂಡ್ರೆ ಅಲ್ಲ 9 to 5 ಜಾಬ್ ಇರುತ್ತೆ ನಮಗೆ. ಹಾಗೆ ಇದಕ್ಕೆ ಟೈಮ್ ನನಗೆ ಡೆಡಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದರಲ್ಲಿ ಬರುವಾಗ ಇಂಟೀರಿಯರಲ್ಲಿ ನನಗೆ ಫ್ರೀಲಾನ್ಸ್ ಮಾಡ್ಬೋದು, ಸ್ವಲ್ಪ ನನಗೆ ಮನೇಲಿ ಕೂತ್ಕೊಂಡು ಡಿಸೈನ್ ಮಾಡಿ ಕೊಡ್ಬೋದು, ಮತ್ತು ನನಗೆ ಸ್ಪೇರ್ ಟೈಮ್ ಸಿಗ್ತದಲ್ಲ, ಸೊ ಅದರಲ್ಲೆಲ್ಲ ಇದೆಲ್ಲ ಮಾಡಿಕೊಳ್ಬೋದು. ಸೊ ಅದೊಂದು ಮೇನ್ ರೀಸನ್. ಓಕೆ, ನಿಮ್ಮ ಮನೆಯಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು? ಅಂದರೆ ಕಂಪ್ಯೂಟರನ್ನೇ ಬೇಸ್ ತಗೊಂಡು ಇಂಜಿನಿಯರಿಂಗ್ ಮಾಡಿದವರು, ಆಲ್ ಆಫ್ ಸಡನ್ ಇಂಟೀರಿಯರ್ ಡಿಸೈನ್ ಅಂತ ಹೇಳಿದಾಗ ನಿಮ್ಮ ಮನೆಯವರ ರೆಸ್ಪಾನ್ಸ್ ಹೇಗಿತ್ತು ಯೂಶ್ವಲಿ? ಮನೆಯವರಂದರೆ ಇಲ್ಲ, ಅದು ಸ್ಟಡಿ ಬಗ್ಗೆ ಬರುವಾಗ ಅಂಥದ್ದೇನು ಇದಿರಲಿಲ್ಲ. ಅದು ಲೈಕ್ ನಿಮಗೆ ಯಾವುದಿಷ್ಟು ಉಂಟು ಅದು ಮಾಡು ಅಂತ, ಪರವಾಗಿಲ್ಲ ಅಂತ. ಬಟ್ ಆರ್ಟ್ ಬಗ್ಗೆ ಬರುವಾಗ ಸ್ವಲ್ಪ ಇನಿಷಿಯಲಿ ಇರಲಿಲ್ಲ. ಅಂದರೆ ಹೇಗೆ ಹೇಳ್ಬೋದು ಅಂದರೆ ಸಪೋರ್ಟ್ ಸಹ ಮಾಡಲಿಲ್ಲ, ತುಂಬ ಡಿಸ್ಕರೇಜ್ ಸಹ ಮಾಡಲಿಲ್ಲ. ಓಕೆ. ಸೊ ಇಟ್ ವಾಸ್ ಲೈಕ್ ಮಾಡಿದರೆ ಮಾಡ್ಕೋ ಹಾಗೆ. ಸೊ ಯಾವಾಗ ಅಂದರೆ ಒಂದು ಮನೆಯಲ್ಲಿ ಸ್ವಲ್ಪ ಅದನ್ನು ಏನೋ ಒಂದು ಮಾಡ್ತಿದ್ದಾಳೆ ಹಾಗೆಂತ ತೆಕ್ಕೊಂಡದ್ದು ಎಲ್ಲರೂ ಅಪ್ರಿಷಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರದ್ದೇ ಈಗ ವಾಟ್ಸಪ್ ಲಿಸ್ಟ್ ಆಗಲಿ ಎಲ್ಲರೂ, ಅಂದರೆ ನನ್ನ ಅಮ್ಮ ಮೇನ್ ಬರ್ತಿದ್ದದ್ದು ಸ್ಟೇಟಸ್ ಹಾಕು ಅಂತ ಹೇಳ್ಕೊಂಡು. ಸೊ ಅದು ಸ್ಟೇಟಸ್ ನೋಡಿ ಎಲ್ಲರಿಗೂ ಖುಷಿ ಆಗ್ತಿತ್ತು, ತುಂಬ ಒಳ್ಳೆ ಮಾಡ್ತಿದ್ದಾಳೆ. ಆ್ಯಂಡ್ ಆಲ್ಸೋ ನಮ್ಮ ಮ್ಯಾಂಗ್ಳೂರಿದ್ದು ಕಮಿಷನರ್ ಒಮ್ಮೆ ನಂದು ಪೋಸ್ಟ್ ಮಾಡಿದ್ರು ವರ್ಕನ್ನು. ಸೊ ಆದ ನಂತರ ಅಂದರೆ ನನ್ನ ಪೇರೆಂಟ್ಸ್ ಇಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದು, ಸೊ ಅವರಿಗದೊಂದು ಪ್ರೌಡ್ ಮೂಮೆಂಟ್. ಸೊ ಆದ ನಂತರ ಏನೋ ಒಂದು ಮಾಡ್ತಿದ್ದಾಳೆ ಅಂತ ಅದೊಂದಿತ್ತು. ಓಕೆ, ಫೈನ್. ಅಂದರೆ ನೀವೀಗ ಇಂಟೀರಿಯರ್ ಡಿಸೈನ್ ಅಂತ ಹೇಳಿದ್ರಿ, ಸೊ ಯಾವ ರೀತಿಯ ಡಿಸೈನ್ಸ್ ಅಂತ ಮೀನು ಒಂದು ಪರ್ಟಿಕ್ಯುಲರ್ ಡಿಸೈನ್ಸ್ಗೆ ಮಾಡುವಂಥದ್ದು? ಸೊ ನೀವು ಯಾವ ರೀತಿಯ ಡಿಸೈನ್ಸ್ ಅನ್ನು ಮಾಡುವಂಥದ್ದು, ಹೆಚ್ಚಾಗಿ ಇಷ್ಟಪಟ್ಟು ಮಾಡುವಂಥದ್ದು? ಇಂಟೀರಿಯರ್ಸ್ ಅಲ್ಲಿ ಅಂದರೆ ಈಗ ನಾನು ಅಂದರೆ ಕಂಪ್ಲೀಟಾಗಿ ಪ್ರೊಫೆಷನ್ ಆಗಿ ತಗೊಳ್ಳಿಲ್ಲ, ಯಾಕಂದರೆ ಜಸ್ಟ್ ನಂದು ರೀಸೆಂಟಾಗಿ ಡಿಗ್ರಿ ಕ್ಲಿಯರ್ ಆದದ್ದು. ಸೊ ಒಂದು 2 ಡಿಸೈನ್ಸ್ ಮಾಡಿದ್ದೇನೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಇಂಟೀರಿಯರ್ಸಿಗೆ ಪೇಂಟಿಂಗ್ಸ್ ಮಾಡಿ ಕೊಡ್ತೇನೆ. ಒಂದು ಬೆಡ್ರೂಮಿಗಾಗಲಿ ಅವರಿಗೆ ಯಾವುದು ಕಸ್ಟಮೈಸ್ಡ್ ಪೇಂಟಿಂಗ್ಸ್ ಬೇಕೋ ಅದೆಲ್ಲ ಮಾಡ್ತಿದ್ದೇನೆ. ಸೊ ಪ್ರೊಫೆಷನ್ ಆಗಿ ಇನ್ನು ಕರೆಕ್ಟಾಗಿ ವರ್ಕ್ ಮಾಡಲಿಕ್ಕೆ ಇನ್ನುಂಟು. ಓಕೆ, ಫೈನ್. ಈಗ ಈ ಒಂದು 2020 ಪ್ಯಾಂಡಮಿಕ್ ಟೈಮಲ್ಲಿ ನೀವೊಂದು ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರಿ. ಬಿಕಾಸ್ ಕ್ಯಾನ್ವಾಸನ್ನು ಯುವರ್ ಓನ್ ಬಾಡಿಯನ್ನಾಗಿ ಪರಿವರ್ತನೆ ಮಾಡಿ ನೀವು ಮಾಡಿರುವಂಥದ್ದು. ಸೊ ಈ ಟೈಮಲ್ಲಿ ನಿಮಗೆ ಯಾಕೆ ಆ ಥಾಟ್ ಬಂತು? ಅಂದರೆ ಅದೊಂದು ಮಾಡಬೇಕಂತ ಆದರೆ ಒಬ್ಬರು ರೋಲ್ ಮಾಡೆಲ್ ಅಂತ ಇರ್ತಾರೆ. ಸೊ ನಿಮ್ಮದು ರೋಲ್ ಮಾಡೆಲ್ ಯಾರು? ರೋಲ್ ಮಾಡೆಲ್ ಅಂದರೆ ನಂದು ಅವರು ಇಂಟರ್ನ್ಯಾಷನಲ್ ಇಬ್ಬರು ಸಹ, ಡೈನ್ ಯೂನ್ ಅಂತ ಒಬ್ಬರಿದ್ದಾರೆ, ಇನ್ನೊಂದು ಮಿಮಿ ಚಾಯ್ ಅಂತ. ಸೊ ಇವರಿಬ್ಬರು ನನಗೆ ಅವರ ಆರ್ಟ್ ನೋಡುವಾಗ ನನಗೆ ಅದನ್ನು ಡಿಕೋಡ್ ಮಾಡಲಿಕ್ಕೆ, ಅಂದರೆ ಅದನ್ನು ಬ್ರೇಕ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಹೇಗೆ ಮಾಡಿದ್ದಾರೆ ಇಷ್ಟು ಒಂದು ನಮ್ಮ ಕಣ್ಣಿಗೆ ಒಂದು ಮೋಸ ಆಗುವಾಗೆ ಟ್ರಿಕ್ ಆಗಿ ಕಾಣ್ತಿತ್ತು ಅದು ನೋಡಲಿಕ್ಕೆ. ಸೊ ಇದು ಹೇಗೆ ಮಾಡಿದ್ರು, ನಾನು ಸಹ ಟ್ರೈ ಮಾಡ್ತೇನೆ. ಸೊ ಹಾಗೆ ಟ್ರೈ ಮಾಡಿದ್ದು ನಾನು, ನೋಡ ನನಗೆ ಸಾಕ್ತದಾ ನೋಡುವ ಅಂತ. ಸೊ ಫಸ್ಟಿಗೆ ಇನಿಷಿಯಲಿ ಎಷ್ಟೋ ಟೈಮ್ಸ್ ಫೇಲ್ ಆಗ್ತದೆ ಮಾಡಿದ್ದು. ಸೊ ಅಗೇನ್ ಆ್ಯಂಡ್ ಅಗೇನ್ ಅದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅಗೇನ್ ನಿಮಗೆ ಮಾಡಲಿಕ್ಕೆ ಆಗ್ತದಲ್ಲ. ಸೊ ಹಾಗೆ ಮಾಡಿ ಮತ್ತೆ ಕಲಿತೆ ನಾನು. ಓಕೆ,
ನವ್ಯ ಅವರೇ, ನಿಮ್ಮ ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ, ಸೊ ಇಬ್ಬರು ಇಂಟರ್ನ್ಯಾಷನಲ್ ಕ್ಯಾರೆಕ್ಟರ್ಸ್ ನಿಮಗೆ ತುಂಬಾ ಇಷ್ಟ ಆಯ್ತು. ಸೊ ಅವರನ್ನು ನೋಡಿ ನೀವೇನಾದ್ರೂ ಮಾಡಿರೋ, ಐ ಮೀನ್ ಅವರನ್ನೇ ನೋಡಿ ಮಾಡಿರುವಂತದ್ದು ಇದೆಯಾ? ಅವರದೇ ಒಂದು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಎಲ್ಲ ಮಾಡಿದ್ದು ಆಲ್ಮೋಸ್ಟ್ ಅವರದೇ. ನಾನು ಸೇಮ್ ಅನ್ನ ತೆಕೊಂಡು ಇನ್ಸ್ಪಿರೇಷನ್ ಆಗಿ ತೆಕೊಂಡು ಒಂದು ಸ್ವಲ್ಪ ಅಲ್ಲಿ ಚೇಂಜಸ್ ಮಾಡಿ ಮಾಡ್ತಿದ್ದೆ. ಸೊ ದಟ್ ಅದೊಂದು ನನಗೆ ಪ್ರಾಕ್ಟೀಸ್ ಆಗ್ತಿತ್ತಲ್ಲ ಹೇಗೆ ಅಂತ. ಲೇಟರ್ ಆನ್ ಈಗ ಹೇಗೆ ಆಗಿದೆ ಅಂದರೆ, ನಾನು ನನ್ನದೇ ಓನ್ ಟ್ರೈ ಮಾಡ್ತಿದ್ದೇನೆ ಮಾಡಲಿಕ್ಕೆ. ಆ್ಯಂಡ್ 2 ಟೈಪ್ಸ್ ಆಫ್ ಮಾಡ್ತಿದ್ದೆ. ಒಂದು ಆರ್ಟಿಸ್ಟಿಕ್, ಮತ್ತೊಂದು ಆಪ್ಟಿಕಲ್ ಇಲ್ಯೂಷನ್ ಅಂತ. ಆಪ್ಟಿಕಲ್ ಇಲ್ಯೂಷನ್ ಅಂದರೆ ಕೆಲವೆಲ್ಲ ನೋಡುವಾಗ ನಿಮ್ಗೆ ಗೊತ್ತಾಗಲ್ಲ ಅದು ಹೇಗೆ ಮಾಡಿದ್ದಾರೆ ಅಂತ, ಆ ಟೈಪ್ ಇದು. ಮತ್ತು ಇನ್ನೊಂದು ಬಂದುಬಿಟ್ಟು ಆರ್ಟಿಸ್ಟಿಕ್ ಅಂದರೆ, ಈಗ ರೀಸೆಂಟಾಗಿ ನಾನೊಂದು ತುಳುನಾಡಿದ್ದು ಮಾಡಿದ್ದೆ. ತುಳುನಾಡಿದ್ದು ಕಲ್ಚರ್ ಯಾವುದೆಲ್ಲ ನಮ್ಮದು ಮೇನ್ ಕಲ್ಚರ್ ಬರುತ್ತೆ ಅದನ್ನೆಲ್ಲ ನಾನು ಅಪ್ಪರ್ ಚೆಸ್ಟಲ್ಲಿ ಮಾಡಿದ್ದೆ. ಸೊ ಅದೊಂದು ವಿಡಿಯೋ ವೈರಲ್ ಆಗಿತ್ತು ಆ್ಯಕ್ಚುಲಿ. ಸೊ ಆ ಟೈಪ್ ಆಫ್ ಆರ್ಟ್ ಸಹ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ದಟ್ ವಾಸ್ ನನ್ನ ಓನ್ ಐಡಿಯಾಸ್ ಅದೆಲ್ಲ. ಓಕೆ, ನಿಮ್ಮ ಓನ್ ಐಡಿಯಾಸ್. ಓಕೆ ನವ್ಯ ಅವರೇ, ಇದರ ನಿಮ್ಮ ಬಗ್ಗೆ ಮಾತಾಡ್ತಿತ್ತು ಯಾವುದು ನೀವೆಲ್ಲ ಹೇಳಿದ್ರಿ, ಇಂಟೀರಿಯರ್ ಡಿಸೈನರ್ ಆಗಿದ್ದುಕೊಂಡು ನೀವು ಬಾಡಿ ಪೇಂಟ್ ಮಾಡ್ತಾ ಇದ್ರಿ ಸೊ ಅಂತ. ಸೊ ನಮಗೆ ಖುಷಿ ಆಯಿತು, ಯಾಕಂತ ಹೇಳಿದರೆ ಇಂಥ ಒಂದು ಕಾನ್ಸೆಪ್ಟ್ ಇರುವಂಥದ್ದು ಯುನೀಕ್, ಯಾರೂ ಮಾಡಲಿಲ್ಲ ನಮ್ಮ ಈ ಕೋಸ್ಟಲ್ ಏರಿಯಾದಲ್ಲಿ. ಇಂಥದ್ದೊಂದು ಆರ್ಟನ್ನು ಯಾರೂ ಫಾಲೋ ಮಾಡುವಾದ್ರೂ ಇಲ್ಲ. ಸೊ ಈ ಸಂದರ್ಭದಲ್ಲಿ ನಿಮಗೆ ಮನೆಯವರದ್ದಾಗಿರ್ಬೋದು ಅಥವಾ ಫ್ರೆಂಡ್ಸ್ ಗ್ರೂಪ್ನ ಸಪೋರ್ಟ್ ಹೇಗಿರುವಂಥದ್ದು? ಓಕೆ, ಫ್ರೆಂಡ್ಸಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಅಂದರೆ ಎಲ್ಲರೂ ಯಾವಾಗ ಪೇರೆಂಟ್ಸ್ ಸೈಡಿಂದ ಸ್ವಲ್ಪ ಇನಿಷಿಯಲಿ ಅದು ಎಲ್ಲರ ಮನೆಯಲ್ಲಿ ಆಗುವಂಥದ್ದು. ಸೊ ಬಟ್ ಆ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲ ತುಂಬ, ನನ್ನ ಫ್ರೆಂಡ್ಸ್ ತುಂಬ ಸಪೋರ್ಟಿವ್ ಇದ್ದಾರೆ ನನಗೆ ಇರುವ ಫ್ಯೂ ಫ್ರೆಂಡ್ಸ್. ಸೊ ಯಾವಾಗ ನನಗೆ ಬೇಜಾರಾಗ್ತಿತ್ತು ಅಂದರೆ, ಬೇಡ ಯಾಕೆ ಸುಮ್ಮನೆ ಇದೆಲ್ಲ ಮಾಡೋದು ಬೇಡ, ಆ ಟೈಪೆಲ್ಲ ಆಗುವಾಗ ತುಂಬ ನನಗೆ ಮೋಟಿವೇಟ್ ಮಾಡ್ತಿದ್ರು. ಆ್ಯಂಡ್ ಆಲ್ಸೋ ಮೈ ಬ್ರದರ್, ನನ್ನ ಬ್ರದರ್ಸ್ ನನಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ಹಾಗೆ ಈಗ ಲೇಟರ್ ಇದೇ ಕಂಟಿನ್ಯೂ ಮಾಡಿಕೊಂಡು ಏನೋ ಒಂದು ಮಾಡ್ತಿದ್ದೇನೆ, ನೋಡುವ ಹೇಗೆ ಆಗ್ತದೆ ಅಂತ. ಈಗ ನಿಮಗೆ, ನೀವು ಕ್ಯಾನ್ವಾಸ್ ಪೇಂಟಿಂಗ್ ಮಾಡುವಾಗ ನಿಮ್ಮನ್ನು ನೋಡಿ ಕಲಿಯುವವರು ತುಂಬಾ ಜನ ಇದ್ದಾರೆ. ಸೊ ಅಂಥದ್ದು ಏನಾದರೂ ಇನ್ಸಿಡೆಂಟ್ ಆಯ್ತಾ? ಇದೆ, ಆ್ಯಕ್ಚುಲಿ ಇದೆ. ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾರೆ ಕೆಲವರು, ನಾನು ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೇನೆ, ಇವನ್ ಐ ವಾಂಟ್ ಟು ಟ್ರೈ ಲೈಕ್ ಹೌ ಯು ಡು. ಕೆಲವರೆಲ್ಲ ಅವ್ರು ಮಾಡಿ ನನಗೆ ಸೆಂಡ್ ಮಾಡ್ತಿದ್ರು, ಇದು ಚಂದ ಬಂದಿದ್ದ ಹೇಳಿ, ಏನಾದರೂ ಮಿಸ್ಟೇಕ್ಸ್ ಇದ್ರೆ ಹೇಳಿ, ನಾವು ಸಹ ಮಾಡ್ತೇವೆ. ನನ್ನ ಅಮ್ಮನ ಇದರಲ್ಲಿ ಸ್ಟೇಷನಲ್ಲಿ ಅವರ ಕೊಲೀಗ್ಸ್ ಇದು ಮಕ್ಕಳೆಲ್ಲ ಕೆಲವೆಲ್ಲ ಟ್ರೈ ಮಾಡ್ತಿದ್ರು, ಅವರೆಲ್ಲ ಚಿಕ್ಕ ಮಕ್ಕಳು. ಹಾಗೆ ಐ ಡೋಂಟ್ ರೆಕಮೆಂಡ್ ಯಾವ ಚಿಕ್ಕ ಮಕ್ಕಳಿಗೆಲ್ಲ ಟ್ರೈ ಮಾಡ್ಲಿಕ್ಕೆ, ಯಾಕಂದ್ರೆ ಎನಿವೇ ಸ್ಕಿನ್ನಿಗೆ ಹಾಕೋದು. ಸೊ ಅವರು ನಾರ್ಮಲ್ ಪೇಂಟ್ಸ್ ತಕೊಂಡು ಹಾಕುವರು. ಸೊ ಅದೊಂದು ನಾನು ಅಮ್ಮನಲ್ಲಿ ಹೇಳ್ತಿದ್ದೆ, ಅವರಿಗೆಲ್ಲ ಹೇಳಬೇಡಿ ಮಾಡಲಿಕ್ಕೆ ಹಾಗೆಲ್ಲ. ಅವರೆಲ್ಲ ಇಲ್ಲೆಲ್ಲ ನವ್ಯಾಕ ಮಾಡ್ತಾರೆ, ನಾವು ಸಹ ಮಾಡ್ತೇವೆ ಹಾಗೆಲ್ಲ, ಅಂಥದ್ದೊಂದು ಆಗ್ತಾ ಇರ್ತದೆ. ಸೊ ಇದು ಬಿಟ್ಟು, ಇದು ನಾರ್ಮಲ್ ಆಗಿ ನಮ್ಮ ಸರೌಂಡಿಂಗ್ ಅಲ್ಲಿ ಬರುವಂಥದ್ದು. ಸೊ ಅದು ಬಿಟ್ಟು ಯಾವುದಾದ್ರೂ ಔಟರ್ ಸ್ಟೇಟ್ಸ್ ಆಗಿರ್ಬೋದು, ಔಟರ್ ಡಿಸ್ಟ್ರಿಕ್ಟ್ಸ್ ಇಂದ ಯಾವುದಾದ್ರು ನಿಮಗೆ ಕರೆ ಬಂದಿದೆಯಾ? ಸೊ ನಮ್ಮದೊಂದು ಪ್ರಾಜೆಕ್ಟಿಗೆ ಏನಾದರೂ ಮಾಡಿ ಕೊಡ್ತೀರಾ ಎನ್ನುವಂಥದ್ದು? ಕರೆ ಅಂತಲ್ಲ, ಬಟ್ ನಂದು ಅಂದರೆ ಒಂದು ಕಾಲೇಜ್ ಮೇಟ್ ಅವ್ರು ಬಾಲಿವುಡಲ್ಲಿ ವರ್ಕ್ ಮಾಡ್ತಿದ್ದಾರೆ ಈಗ ಆ್ಯಸ್ ಅ ಪ್ರಾಸ್ಥೆಟಿಕ್ ಮೇಕಪ್ ಆರ್ಟಿಸ್ಟ್. ನಮಗೆ ಪ್ರಾಸ್ಥೆಟಿಕ್ಸ್ ಅಂದರೆ ಈಗ ನಾನು ಎಷ್ಟವರೆಗೆ ಟ್ರೈ ಮಾಡಲಿಲ್ಲ ಅದು, ಬಟ್ ನಮ್ಮ ಬರ್ನ್ ಸ್ಕಾರ್ಸ್ ಬರ್ತದೆ, ಆ್ಯಸಿಡ್ ಅಟ್ಯಾಕ್ಸ್ ಅಥವಾ ಊಂಡ್ಸ್ ಆಗಲಿ, ಅದೆಲ್ಲ ರಿಯಲಿಸ್ಟಿಕ್ ಆಗಿ ತೋರಿಸುವಂಥ ಒಂದು ಆರ್ಟಿಗೆ ಪ್ರಾಸ್ಥೆಟಿಕ್ ಅಂತ ಹೇಳ್ತಾರೆ. ಸೊ ಅವರು ಅದರಲ್ಲಿ ಮಾಸ್ಟರ್ಸ್ ಅಂದರೆ ಒಂದು ಸ್ಕಿಲ್ಸ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಉಂಟು ಅದರಲ್ಲಿ. ಸೊ ಅವರು ಅಪ್ರೋಚ್ ಮಾಡಿದರು ನನಗೆ, ಅಂದರೆ ನಾವೊಂದು ಟೀಮ್ ಮಾಡುವ, ಸೊ ಮೇ ಬಿ ಇಫ್ ಯು ಕ್ಯಾನ್ ಜಾಯ್ನ್ ಅಸ್ ಒಳ್ಳೆದರಲ್ಲಿ ಮಾಡ್ಬೋದು ಅಂತ. ಸೊ ದಟ್ ವಾಸ್ ಫಾರ್ ಬಾಲಿವುಡ್. ಓಕೆ, ಅದರ ಏನು ಪ್ಲ್ಯಾನ್ ಮಾಡಿದ್ರಿ, ಹೇಗೆ ರೆಸ್ಪಾನ್ಸ್ ಮಾಡಿದ್ರಿ? ಅದ್ರ ಬಗ್ಗೆ ಅಂದರೆ ಇನ್ನೂ ಪ್ರಾಸೆಸ್ಸಲ್ಲಿ ಉಂಟು, ನಾಟ್ ಶ್ಯೂರ್ ಅಬೌಟ್ ದ್ಯಾಟ್. ಬಟ್ ಈಗ ಆಲ್ರೆಡಿ ನಾವೊಂದು ನಮ್ಮ ಟೀಮ್ ಮಾಡಿಕೊಂಡಿದ್ದೇವೆ, 13th ವಂಡರ್ ಕ್ರಿಯೇಷನ್ಸ್ ಅಂತ. ಸೊ ಅದರಲ್ಲಿ ನಾವು 3 ಪೀಪಲ್ ಇದ್ದೇವೆ ನನ್ನ ಟೀಮ್. ನಾನು, ಡಾಕ್ಟರ್ ನಿರಂಜನ್ ಅಂತ ಇದ್ದಾರೆ, ಮತ್ತು ರಾಹುಲ್ ದೇವಾಡಿಗ ಅಂತ ಇದ್ದಾರೆ, 3. ನಾವು ಅಂದರೆ ಸೇರಿ ಈಗ ಏನು ಮಾಡ್ತಿದ್ವಿ ಅಂದರೆ ಎಲ್ಲ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಇರುವಂಥ ಟ್ಯಾಲೆಂಟ್ಸ್ಗಳು. ಸೊ ನಮ್ಮ ಏಮ್ಸ್ ಅಷ್ಟೇ, ನಾವು ಈಗ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಇದ್ದು ಇಂಡಿವಿಜುವಲಿ ನಮಗೆ ಏನಾದರೂ ಅಚೀವ್ ಮಾಡಬೇಕು, ಬಟ್ ವಿತ್ ದ ಟೀಮ್ ಸಪೋರ್ಟ್ ಆ್ಯಂಡ್ ವಿತ್ ದ ಟೀಮ್ ಎಫರ್ಟ್. ಸೊ ಆ ಟೈಪ್ ಒಂದು ಫ್ಯೂಚರ್ ಪ್ಲ್ಯಾನ್ಸ್ ಉಂಟು. ಏನೇ ಆಗಲಿ, ಲೈಕ್ ಮೇ ಬಿ ಗೆಟಿಂಗ್ ಲೈಕ್ ಶಾರ್ಟ್ ಮೂವೀಸ್ ಆಗಲಿ,
ವಿಡಿಯೋ ಸಾಂಗ್ಸ್ ಆಗಲಿ ಅಥವಾ ಏನಾದರೂ ಅಂದರೆ ನನ್ನ ಆರ್ಟ್ ರಿಲೇಟೆಡ್ ಆಗಲಿ ಅಥವಾ ಮ್ಯೂಸಿಕ್ ರಿಲೇಟೆಡ್ ಆಗಲಿ ಏನು ಮಾಡಿದ್ರು ವಿ ಆರ್ ಥಿಂಕಿಂಗ್ ಲೈಕ್ ಆ್ಯಸ್ ಅ ಟೀಮ್ ನಾವೊಂದು ವರ್ಕ್ ಮಾಡ್ತೇವೆ ಅಂಡರ್ ದ ಸೇಮ್ ಪ್ರೊಡಕ್ಷನ್ ಇದರಲ್ಲಿ. ಓಕೆ, ವೆರಿ ನೈಸ್. ಆ್ಯಕ್ಚುಲಿ ನಿಮ್ಮದೊಂದು ಈ ಥೀಮ್ ಏನಿದೆ ಮುಂದೆ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೇವೆ ಸ್ಪಂದನ ವಾಹಿನಿಯ ಪರವಾಗಿ. ಸೊ ಇದರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಮಗೆ ನೀವು ಹೇಳಿದ್ರಿ ಇಂಟೀರಿಯರ್ ಡಿಸೈನ್ ಮಾಡ್ತೇನೆ ನಾನು, ಅದ್ರ ಬಿಟ್ಟು ಬೇರೆ ಹಾಬೀಸ್ ಅಂತ ಇರುತ್ತದೆ ಒಬ್ಬ ವ್ಯಕ್ತಿಗೆ. ಸೊ ನಿಮ್ಗೆ ಆ ರೀತಿ ಏನಾದರೂ ಹಾಬೀಸ್ ಇದೆಯಾ ಇದೆಲ್ಲವನ್ನು ಬಿಟ್ಟು? ಓಕೆ, ಅಲ್ಪ ಸ್ವಲ್ಪ ಹಾಡ್ತೇನೆ ಸ್ವಲ್ಪ. ಓಕೆ. ಮತ್ತೆ ಟ್ರಾವೆಲಿಂಗ್ ತುಂಬ ಇಷ್ಟ. ಅದು ತುಂಬ ಏನು ಟ್ರಾವೆಲ್ ಮಾಡಲಿಲ್ಲ, ಆದರೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಓಕೆ. ಕುಕ್ ಮಾಡ್ತೇನೆ ಫ್ರೀ ಟೈಮಲ್ಲಿ. ಓಕೆ, ಅಷ್ಟೇ. ಮತ್ತೆ ನೀವು ಹೇಳಿದ್ರಿ ಡ್ರಾಯಿಂಗ್ ಎನ್ನುವಂಥದ್ದು ನಿಮಗೆ ಇಷ್ಟ ಇರಲಿಲ್ಲ ಅಂತ ಹೇಳಿದ್ರಿ ವೆನ್ ಯು ಆರ್ ಸ್ಮಾಲ್ ಕಿಡ್ ಆಗಿದ್ದಾಗ. ಸೊ ಆಮೇಲೆ ಹೇಗೆ ಇಷ್ಟ ಐ ಮೀನ್ ಬಂತು, ಆ ಒಂದು ಇಂಟ್ರೆಸ್ಟ್ ಎನ್ನುವಂಥದ್ದು ಹೇಗೆ ಬಂತು? ಏನಾಯ್ತಂದ್ರೆ ಅದೇ ನಾ ಹೇಳ್ದೆ ಅಲ್ಲ ನಿಮಗೆ, ಆ ಝೀರೋ ನೋಡಿ ನನ್ನ ಅಮ್ಮ ಕೂಡ ನಂಗೆ ಹೇಳ್ತಿದ್ರು, ಆ ಝೀರೋ ಸಿಕ್ಕಿದೆ ನಿಂಗೆ ಡ್ರಾಯಿಂಗಲ್ಲಿ, ಝೀರೋ ಸಿಕ್ಕಿದೆ. ಅದೇನೋ ಒಂಥರ ಮೇ ಬಿ ಆಸ್ ಅ ಕಿಡ್ ಈಗೋ ಆಗಿ ತೆಕೊಂಡಾಗ ಗೊತ್ತಿಲ್ಲ, ಬಟ್ ಲೇಟರ್ ಆನ್ ಅದು ಈಗೋ ಅಲ್ಲ, ಅದು ನನ್ನ ಹ್ಯಾಪಿನೆಸ್ ಆಯಿತು. ನನಗೆ ಒಂದು ಎಂತ ಖುಷಿ ಆದರೆ ಸಹ ಅಥವಾ ಈವನ್ ಇಫ್ ಐ ಫೀಲ್ ಸ್ಯಾಡ್, ಡ್ರಾಯಿಂಗ್ ಮಾಡ್ತಿದ್ರೆ ಐ ವುಡ್ ಫೀಲ್ ವೆರಿ ಲೈಕ್ ರಿಲ್ಯಾಕ್ಸ್ಡ್, ಖುಷಿ ಆಗ್ತಿತ್ತು ತುಂಬ ನನಗೆ. ಸೊ ಹಾಗೆ ಕಂಟಿನ್ಯೂ ಆಯ್ತು. ನೀವು ಅದಕ್ಕೆ ಏನಾದರೂ ಕೋಚಿಂಗ್ ಏನಾದರೂ ತಗೊಂಡ್ರ ಡ್ರಾಯಿಂಗ್ ಅಲ್ಲಿ, ಅಥವಾ ಕ್ಲಾಸ್ ಏನಾದರೂ ಜಾಯಿನ್ ಆದ್ರ ಆ ಟೈಮಲ್ಲಿ? ಇಲ್ಲ ಮ್ಯಾಮ್, ಅಂದರೆ ಸ್ಕೂಲಲ್ಲಿ ಕೆಲವು ಕ್ಲಾಸಸ್ ಎಲ್ಲ ಕೊಡ್ತಿದ್ರು, ಬಟ್ ಸ್ಕೂಲ್ ಅಂದರೆ ನಾರ್ಮಲ್ ಡ್ರಾಯಿಂಗ್ ಅಂತ ಸಬ್ಜೆಕ್ಟೇ ಇರ್ತದೆ ಸ್ಕೂಲಲ್ಲಿ. ಸೊ ಅದರಲ್ಲಿ ಒಂದು ಸ್ವಲ್ಪ, ಮತ್ತೆ ನನ್ನ ನೇಬರ್ ಒಂದು ಡ್ರಾಯಿಂಗ್ ಕ್ಲಾಸ್ ಅಂತ ಕೊಡ್ತಿದ್ರು, ಬಟ್ ಅದರಲ್ಲಿ ಸಹ ತುಂಬ ಟೈಮ್ ಏನು ಹೋಗಲಿಲ್ಲ, ಜಸ್ಟ್ ಮೇ ಬಿ 1 or 2 months ಹೋಗಿದ್ದೇನೆ ಅಷ್ಟೇ. ಜಸ್ಟ್ ಬೇಸಿಕ್ ನಮಗೆ ಹೇಗೆ ಕೈದು ಗ್ರಿಪ್ ಬೇಕು ಒಂದು ಪೆನ್ಸಿಲನ್ನು ಮೂವ್ಮೆಂಟ್ ಮಾಡಲಿಕ್ಕೆ, ಅಷ್ಟು ಕಲ್ತಿದ್ದೇನೆ ಅಷ್ಟೇ. ಮತ್ತು ಅಪಾರ್ಟ್ ಫ್ರಮ್ ದ್ಯಾಟ್ ಓವರ್ ದ ಟೈಮ್ ಪ್ರಾಕ್ಟೀಸ್ ಮಾಡಿ ಕಲ್ತದ್ದು. ಓಕೆ. ಸ್ಕೂಲ್ಸಲ್ಲೆಲ್ಲ ಇದೆಲ್ಲ ಆದ ನಂತರ ಸ್ಕೂಲಲ್ಲಿ ಯಾವ ರೀತಿಯ ಕಾಂಪಿಟಿಷನ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರಾ? ಹೇಗೆ ಅವಾರ್ಡ್ಸ್ ಏನಾದರೂ ಬಂದಿದ್ದಾ? ಆ ಸ್ಕೂಲಲ್ಲಿ ತುಂಬಾ ಮಾಡಿದ್ದೀನಿ. ಅಂದರೆ ಇಟ್ ವಾಸ್ ಲೈಕ್ ಹೇಗೆಂದರೆ ಪ್ರತಿ ವರ್ಷ ಒಂದು ಅವಾರ್ಡ್ ನನ್ನಿಂದ ಸಿಗ್ತಿತ್ತು, ನಾಟ್ ಟು ಬಿ ಬ್ರಾಗಿಂಗ್, ಬಟ್ ಆನ್ಯುವಲ್ ಡೇ ಟೈಮಲ್ಲಿ ಇಲ್ಲ, ಪ್ರತಿಭಾ ಕಾರಂಜಿ ಅಂತ ಒಂದು ಆರ್ಗನೈಸ್ ಮಾಡ್ತಿದ್ರು ಕಾಂಪಿಟೇಷನ್. ಸೊ ಅದರಲ್ಲಿ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಎಲ್ಲ ಹೋಗಿದ್ದೇನೆ, ಡಿಸ್ಟ್ರಿಕ್ಟ್ ಲೆವೆಲ್ ತನಕ. ಮತ್ತು ಸ್ಕೂಲ್ ಲೆವೆಲ್ ಅಲ್ಲ, ಔಟ್ಸೈಡ್ ಸಹ ನಮ್ಮ ಪ್ರೈವೇಟ್ ಆರ್ಗನೈಸೇಷನ್ಸ್ ಎಲ್ಲ ಮಾಡ್ತಿದ್ರಲ್ಲ, ಸೊ ಅದರಲ್ಲೆಲ್ಲ ಪಿಲಿಕುಲ ಆಗಲಿ ಅಥವಾ ಗಣೇಶೋತ್ಸವ ಟೈಮಲ್ಲಿ, ಆ ಟೈಮಲ್ಲೆಲ್ಲ ಕಾಂಪಿಟೇಷನ್ಸ್ ಮಾಡ್ತಿದ್ರು. ಸೊ ಆ ಟೈಮಲ್ಲಿ ಪ್ರೈಸಸ್ ಎಲ್ಲ ಸಿಕ್ಕಿದೆ. ಇನ್ನು ಕಾಲೇಜಿಗೆ ಬಂದ ನಂತರ ಕಾಲೇಜಲ್ಲಿ ನಿಮಗೆ ತುಂಬಾ ಆಪರ್ಚುನಿಟೀಸ್ ಸಿಗ್ತದೆ, ಈ ಡ್ರಾಯಿಂಗ್ ಇರ್ಬೋದು ಅಥವಾ ಯಾವುದೇ ಫೀಲ್ಡಿಗೆ ಹೋಗ್ಬೇಕಂದ್ರೆ. ಸೊ ನೀವು ಹೋಗಿದ್ದೀರಾ, ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಅಂದರೆ ಕಾಲೇಜಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಫೇಸ್ ಪೇಂಟಿಂಗಿಗೆ. ಓಕೆ ಓಕೆ. ಸೊ ಒಂದು ನಮಗೆ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇತ್ತು, ಸೊ ಅದರಲ್ಲಿ ಐ ಗಾಟ್ ಅ ಫಸ್ಟ್ ಪ್ಲೇಸ್ ಫಾರ್ ಫೇಸ್ ಪೇಂಟಿಂಗ್. ಯಾವ ಫೇಸ್ ಪೇಂಟಿಂಗ್ ಮಾಡಿದ್ರಿ? ಅದು ನಮಗೆ ಅವರು ನಮಗೆ ಆನ್ ದ ಸ್ಪಾಟ್ ಟಾಪಿಕ್ ಕೊಟ್ಟದ್ದು. ದ ಟಾಪಿಕ್ ವಾಸ್ ಐ ಗೆಸ್ ಅಂಡರ್ ವಾಟರ್ ಏನೋ ಆ ಟೈಪ್ ಟಾಪಿಕ್. ಓಕೆ. ಸೊ ಅದರಲ್ಲಿ ಒಂದು ಅಂಡರ್ ವಾಟರ್ ಕೈಂಡ್ ಆಫ್ ಸಿಚುವೇಶನ್ ಅನ್ನು ಯಾವ ಟೈಪಲ್ಲಿ ಕ್ರಿಯೇಟಿವ್ ಆಗಿ ತೋರಿಸ್ತೀರಾ ಅಂತ. ಸೊ ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು ನನಗೆ. ಓಕೆ. ಎಷ್ಟು ಟೈಮ್ ಮಾಡಿದ್ರಿ? ಅದು ನಮಗೆ ಟೈಮ್ ಲಿಮಿಟ್ 1 hour ಇತ್ತು. ಓಕೆ. ಸೊ 1 hour ಅಲ್ಲಿ ನೀವು ಯಾರನ್ನು ಚೂಸ್ ಮಾಡಿದ್ರಿ ನೀವು ಎನ್ನುವಂಥದ್ದು ಮೇನ್ ಅಲ್ಲಿ? ಹೌದೌದು, ನನ್ನ ಪಾರ್ಟ್ನರ್ ವಿಘ್ನೇಶ್ ಅಂತ ಇದ್ರು ನನ್ನ ಕಾಲೇಜಲ್ಲಿ. ಸೊ ಅವರ ಫೇಸಿಗೆ ಮಾಡಿದ್ದು. ಓಕೆ. ಯಾವ ರೀತಿ ಇತ್ತು? ಯೂಶುವಲಿ ಜಡ್ಜಸ್ ಎಲ್ಲ ನೋಡ್ತಾರೆ, ನೋಡಿದಾಗ ಒಂದು ಅವರದ್ದು ಒಂದು ಕಮೆಂಟ್ಸ್ ಅನ್ನುವಂಥದ್ದು. ಸೊ ಹೇಗೆ ಕಮೆಂಟ್ ಮಾಡಿದ್ರು ಆ ಮೂಮೆಂಟ್ ಅಲ್ಲಿ? ಬಿಕಾಸ್ ನೀವು ಮಾಡಿದ್ದು ಫಸ್ಟ್ ಟೈಮ್. ಹೌದೌದು. ಸೊ ಹೇಗಿತ್ತು ಆ ಕಮೆಂಟ್ಸ್? ನಂಗೆ ಟು ಬಿ ಆನೆಸ್ಟ್ ನಂಗೆ ಆವತ್ತೇ ನೋಡಿ ಅಂದರೆ ಎಣಿಸಿತು, ಏನೋ ಉಂಟಾ, ಅಷ್ಟು ಸಹ ಉಂಟಾ ಇದರಲ್ಲಿ, ಎಂತ ಉಂಟು ಹಾಗೆ ಸಹ. ಯಾಕಂದ್ರೆ ಎಲ್ಲರೂ ಜಡ್ಜಸ್, ಬೇರೆ ಕಾಂಪಿಟೇಷನ್ ಅನ್ನು ಜಡ್ಜ್ ಮಾಡುವ ಜಡ್ಜಸ್ ಕೂಡ ಬಂದು ನೋಡಿ ಹೋಗ್ತಿದ್ರು ಒಮ್ಮೆ, ಮತ್ತೆ ಬಂದು ಕೇಳ್ತಿದ್ರು ಯಾರು ಮಾಡಿದ್ದು ಹಾಗೆ ಕೇಳ್ತಿದ್ರು. ಸೊ ಆ ಟೈಮಲ್ಲಿ ಎಣಿಸಿತು, ಓಕೆ ಪರವಾಗಿಲ್ಲ ಏನೋ ಒಂದು ಮಾಡ್ತೇನೆ ಅಂತ. ಓಕೆ. ನಮ್ಮದು ಈ ಜಿಲ್ಲೆಗಳನ್ನು ಬಿಟ್ಟು ಬೇರೆ ಎಲ್ಲಿಯಾದ್ರೂ ಹೋಗಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ ನೀವು? ಇಲ್ಲ, ಅಂದರೆ ಸ್ಕೂಲಲ್ಲಿರುವಾಗ ಅದೇ ಡಿಸ್ಟ್ರಿಕ್ಟ್ ಲೆವೆಲ್ ಹಾಗೆಲ್ಲ ಹೋಗಿದ್ದೇನೆ. ಈಗ ಹೋಗಲಿಲ್ಲ. ಒಂದು ಅವಾರ್ಡ್ ಬಂತು ನಿಮಗೆ ಫೇಸ್ ಪೇಂಟಿಂಗಿಗೆ ಅಂತ ಆನ್ಲೈನ್ ಅಲ್ಲಿ. ಸೊ ಅದು ಏನಾಗಿತ್ತು? ಯಾವ ರೀತಿಯ ಪ್ರೋಗ್ರಾಮ್ ಆಗಿತ್ತು? ಅದು ನಮಗೆ ಎನ್ವೈರನ್ಮೆಂಟ್ ಡೇ ಟೈಮಲ್ಲಿ ಮಾಡಿದ ಒಂದು ಪ್ರೋಗ್ರಾಮ್. ಸೊ ಎನಿಥಿಂಗ್ ರಿಲೇಟೆಡ್ ಟು ದಿ ಎನ್ವೈರನ್ಮೆಂಟ್ ಕ್ರಿಯೇಟಿವ್ ವೇ ಅಲ್ಲಿ ಹಾಕಿ ಆ ಟೈಪ್ ಒಂದು
ಕಾಂಪಿಟೇಷನ್ ಮಾಡಿದ್ರು. ಐ ಥಿಂಕ್ ಅದು ಲಾಂಛನ ಆರ್ಗನೈಸೇಷನ್ ಅವ್ರು ಮಾಡಿದ್ದು. ಸೊ ಅದರಲ್ಲಿ ಸಹ ಐ ಗಾಟ್ ಅ ಫಸ್ಟ್ ಪ್ಲೇಸ್. ಓಕೆ, ಏನು ಮಾಡಿದ್ರಿ ನೀವು? ಯಾವ ರೀತಿಯ ಕಾನ್ಸೆಪ್ಟ್, ಅಂದರೆ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಏನನ್ನು ಯೂಸ್ ಮಾಡಿಕೊಂಡಿದ್ರಿ ಆ ಟೈಮಲ್ಲಿ? ನಾನೊಂದು ಮದರ್ ನೇಚರನ್ನು ಅಂದರೆ ಇನ್ ಇಟ್ಸ್ ಬ್ಯೂಟಿಫುಲ್ ಫಾರ್ಮ್ ತೋರಿಸಿದೆ ನಾನು. ಈಗ ನಾವು ನೋಡುವಂಥ ಈಗ ನೇಚರ್ ಹೇಗಿರ್ತದೆ ಅಂತ ನಿಮಗೆ ಗೊತ್ತಲ್ಲ, ಅದೇ ಆ ಒಂದು ನೇಚರನ್ನು ನಾವು ನಮ್ಮ ತಲೆಯಲ್ಲಿ ಯಾವ ರೀತಿ ಇಮ್ಯಾಜಿನ್ ಮಾಡ್ತೇವೆ, ಬ್ಯೂಟಿಫುಲ್ ನೇಚರ್. ಸೊ ಆ ಟೈಪಲ್ಲಿ ತೋರಿಸಿದೆ ನಾನು, ಮೀ ಬೀಯಿಂಗ್ ಅ ಮದರ್ ನೇಚರ್, ಗ್ರೀನ್ ಕಲರ್ ಸಾರಿ ಹಾಕಿ. ಸೊ ಐ ಶೋಡ್ ಮದರ್ ನೇಚರ್ ಇದೊಂದು ಇದು ವಾಟರ್ ಫಾಲ್ ಎಲ್ಲ. ಓಕೆ ಓಕೆ, ಅದು ಹೇಗಿತ್ತು ಕಾಂಪಿಟಿಷನ್ ಎನ್ನುವಂಥದ್ದು? ನೀವು ಅಪ್ಲೋಡ್ ಮಾಡ್ಲಿಕ್ಕಿತ್ತ? ಅದು ಯಾವ ರೀತಿ ಪ್ರೊಸೀಜರ್ಸ್? ನಮಗೆ ಅವರಿಗೆ ಸೆಂಡ್ ಮಾಡ್ಲಿಕ್ಕಿದ್ದದು ಇಮೇಜ್. ಓಕೆ. ಸೊ ಅವ್ರದ್ದು ಪೇಜಲ್ಲಿ ಡಿಸ್ಪ್ಲೇ ಮಾಡ್ತಿದ್ರು, ಯಾರ್ದೆಲ್ಲ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅವ್ರದ್ದು ಪಿಕ್ಚರ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ತಿದ್ರು. ಸೊ ಐ ಥಿಂಕ್ ಅರೌಂಡ್ 30 to 40 ಪೀಪಲ್ ದೇರ್, ಐ ಗೆಸ್. ಶೋರ್ ಇಲ್ಲ ನಾನು, ಬಟ್ ಅದರಲ್ಲಿ ಐ ಒನ್ ದ ಪ್ಲೇಸ್. ಫಸ್ಟ್ ಪ್ಲೇಸ್ ಬಂತು. ಫಸ್ಟ್ ಪ್ಲೇಸ್ ಬಂದಾಗ ಅವ್ರು ಹೇಗೆ ನಿಮ್ಮನ್ನು ಅಪ್ರೋಚ್ ಮಾಡಿದ್ರು? ಅಂದ್ರೆ ಆನ್ಲೈನ್ ಕಾಂಪಿಟೇಷನ್, ಸೊ ಹೇಗೆ ಅಪ್ರೋಚ್ ಮಾಡಿದ್ರು ನಿಮ್ಮನ್ನು ಈ ವಿಷಯ ಹೇಳಲಿಕ್ಕೋಸ್ಕರ? ಅವರು ನನಗೆ ಥ್ರೂ ವಾಟ್ಸ್ಆ್ಯಪ್ ಓನ್ಲಿ, ಬಟ್ ನಮಗೆ ಪ್ರೈಸ್ ಕಲೆಕ್ಟ್ ಮಾಡ್ಲಿಕ್ಕಿದ್ದದ್ದು ನಿಜವಾಗ್ಲೂ ಉಡುಪಿಯಲ್ಲಿ. ಓಕೆ. ಅದು ಉಡುಪಿ ಬೇಸ್ಡ್ ಆರ್ಗನೈಸೇಷನ್. ಬಟ್ ಅವತ್ತೆಂತ ಆಯ್ತಂದ್ರೆ, ಸಿನ್ಸ್ ನಾವು ಮಂಗಳೂರಿಂದ ಆದದ್ರಿಂದ ಐ ಕುಡೆಂಟ್ ಟ್ರಾವೆಲ್ ಅವತ್ತು ಫಾರ್ ಸಮ್ ರೀಸನ್. ಹಾಗೆ ನನಗೆ ಪ್ರೈಸ್ ಕಲೆಕ್ಟ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅವತ್ತು. ಹಾಗೆ ನಂಗೆ ಅವ್ರು ಮತ್ತೆ ಅದನ್ನು ಕೊರಿಯರ್ ಮಾಡಿದ್ರು. ಐ ಮಿಸ್ ದ್ಯಾಟ್. ನಿಮ್ಮ ಫಸ್ಟ್ ಒಂದು ಮೂಮೆಂಟ್ ಅನ್ನು ನೀವು ಕಳ್ಕೊಂಡ್ರೆ ಅನ್ನುವಂಥದ್ದು. ಓಕೆ, ಫೈನ್. ಇನ್ನು ಫ್ಯೂಚರ್ ಅಲ್ಲಿ ಈ ಒಂದು ಏನು ನಿಮ್ಮ ಫೇಸ್ ಪೇಂಟಿಂಗ್ ನಲ್ಲಿ ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ? ಯಾವ ರೀತಿಯ ಫೇಸ್ ಪೇಂಟಿಂಗ್ ನಲ್ಲಿ ಮಾಡಬೇಕು ಅನ್ಕೊಂಡಿದ್ದೀರಿ ನೀವು? ಅಂದ್ರೆ ಹೊಸದಾಗಿ ಏನ್ ಮಾಡ್ಬೇಕಂತ? ಅದು ಈಗ ನಾನು ನಿಮ್ಗೆ ಹೇಳಿದಲ್ಲ, ನನ್ನ ಫ್ರೆಂಡ್ ಒಂದು ಬಾಲಿವುಡ್ ಅಲ್ಲಿ ಇದ್ದ. ಹೌದು. ಸೊ ಅವ್ರು ಮಾಡ್ತಿರೋದು ಪ್ರಾಸ್ಥೆಟಿಕ್ ಅಂತ. ಸೊ ಎವ್ರಿ ಒಂದು ಆರ್ಟಿಸ್ಟ್ ಆಗಲಿ, ಮೇಕಪ್ ಆರ್ಟಿಸ್ಟ್ ಆಗಲಿ, ಎಲ್ಲರಿಗಿರುವಂಥ ಒಂದು ಡ್ರೀಮ್ ನನಗೆ ಪ್ರಾಸ್ಥೆಟಿಕ್ಸ್ ಕಲಿಬೇಕು ಅಂತ. ಸೊ ನನಗೆ ಸಹ ಅಷ್ಟೇ, ನನಗೆ ಪ್ರಾಸ್ಥೆಟಿಕ್ಸ್ ಒಂದು ಮಾಡಲಿಕ್ಕಾದರೆ, ಎನಿವೇಸ್ ನಾವು ನಮ್ಮದು ಟೀಮ್ ಮಾಡಿಕೊಂಡಿದ್ದೇವೆ ಅಂತ ಹೇಳಿದೆಲ್ಲ, 13 ವಂಡರ್ ಕ್ರಿಯೇಷನ್. ಸೊ ನಮ್ಮ ಸೈಡಿಂದ ನಾವು ಮೂವಿಗಾಗಲಿ ಅಥವಾ ಯಾವುದು ಒಂದು ವೀಡಿಯೋಸಿಗಾಗಲಿ ಯಾರಿಗಾದರೂ ಪ್ರಾಸ್ಥೆಟಿಕ್ಸ್ ರಿಕ್ವೈರ್ಮೆಂಟ್ ಇದ್ದರೆ ನಮ್ಮ ಕಡೆಯಿಂದ ನಾವು ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಸೊ ಅದು ಕಲಿಬೇಕಂತ ತುಂಬ ಆಸೆ ನನಗೆ. ನೀವು ಅದನ್ನು ಕಲಿಬೇಕು ಅಂತ ಆದರೆ, ನೀವಂತಲ್ಲ ಯಾರೇ ಆಗಲಿ ಕಲಿಬೇಕು ಅದನ್ನು, ಐ ಮೀನ್ ಹೊಸತಾಗಿ ಕಲಿಬೇಕಂತಾರೆ ಎಲ್ಲಿ ಹೋಗಬೇಕು, ಎಲ್ಲಿ ಇನ್ಸ್ಟಿಟ್ಯೂಟ್ ಇದೆ ಅಥವಾ ಹೇಳಿಕೊಡೋರು ಯಾರು ಇದ್ದಾರೆ ಎನ್ನುವಂಥದ್ದು? ಪ್ರಾಸ್ಥೆಟಿಕ್ಸ್. ಹೌದು. ಪ್ರಾಸ್ಥೆಟಿಕ್ಸ್ ನಿಮಗೆ ನನಗೆ ಐ ಥಿಂಕ್ ದೇರ್ ಇಸ್ ಅ ಇನ್ಸ್ಟಿಟ್ಯೂಟ್ ಇನ್ ಬಾಂಬೆ. ನನಗೆ ಹೆಸರು ಕ್ಲಿಯರ್ ಆಗಿ ಗೊತ್ತಿಲ್ಲ, ಬಟ್ ತುಂಬಾ ಅಂದರೆ ತುಂಬ ಸ್ಕೋಪ್ ಇದಕ್ಕೆ ನಮಗೆ ಔಟ್ಸೈಡಲ್ಲೇ ಇರೋದು ಕಂಟ್ರೀಸಲ್ಲಿ. ಆದರೆ ಈಗ ಏನಾಗ್ತುಂಟಂದರೆ ಸೌತಲ್ಲಿ ಸಹ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ. ಆದರೆ ಏನಾಗ್ತಿದೆ ಅಂದರೆ ಸೌತ್ ಇಲ್ಲಿ ಸ್ಕಿಲ್ಡ್ ಟ್ರೈನ್ಡ್ ಪೀಪಲ್ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಲ್ಯಾಕ್ ಆಫ್ ಪ್ರೊಸ್ಥೆಟಿಕ್ ಆರ್ಟಿಸ್ಟ್ ಆರ್ ಕ್ರಿಯೇಟಿವ್ ಮೇಕಪ್ ಆರ್ಟಿಸ್ಟ್ ಕಮ್ಮಿ ಇದ್ದಾರೆ ಇಲ್ಲಿ. ಸೊ ಇನ್ ಕೇಸ್ ಇಲ್ಲಿ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದರೆ ಐ ಥಿಂಕ್ ಇಟ್ ವಿಲ್ ವರ್ಕ್ ಔಟ್. ಆದರೆ ಈಗ ಸೌತಲ್ಲಿ ಹಾಗೆ ಯಾವುದು ಇಂಡಸ್ಟ್ರಿ, ಅಂದರೆ ಪ್ರಾಸ್ಥೆಟಿಕ್ ಕಲಿಸುವಂಥ ಇಂಡಸ್ಟ್ರಿ ಯಾವುದು ಇಲ್ಲ ಅಂತ ಅನ್ಕೊಳ್ತೀನಿ, ಗೊತ್ತಿಲ್ಲ ನನಗೆ ಅಷ್ಟು. ಓಕೆ, ನಿಮ್ಮದು ಈ ಪ್ರಾಸ್ಥೆಟಿಕ್ ಆರ್ಟ್ ಬಗ್ಗೆ ಹೇಳಿದ್ರೆ, ಸೊ ನಿಮ್ಮ ಮುಖಾಂತರ ಅದು ನಮ್ಮ ಏನು ನಮ್ಮ ತುಳುನಾಡಲ್ಲಿ ಏನು ಚಲನಚಿತ್ರ ಮಾಡ್ತಾರೆ, ಸೊ ಅವ್ರು ನಿಮ್ಮ ಮೂಲಕವಾದ್ರೂ ಕಲ್ತ್ಕೊಳ್ಳಿ ಅಲ್ವಾ? ಯಾಕಂತ ಹೇಳಿದ್ರೆ ವಿ ಆರ್ ವೆರಿ ಬ್ಯಾಕ್ ಕಂಪೇರ್ಡ್ ಟು ಬಾಲಿವುಡ್ ಗೆ. ನಾವು ತುಂಬಾ ಹಿಂದೆ ಇದ್ದೇವೆ ನೀವು ಹೇಳಿದಾಗೆ, ಬಿಕಾಸ್ ಅದ್ರ ಬಗ್ಗೆ ಗೊತ್ತಿಲ್ಲ ಯಾರಿಗೂ. ಆದ್ರೆ ಜನಗಳು ಸೌತ್ ಇಂಡಸ್ಟ್ರಿಯನ್ನು ಈಗ ಇಷ್ಟಪಡ್ತಿದ್ದಾರೆ ಆಫ್ಟರ್ ದ ಲಾಕ್ಡೌನ್. ಅಂದ್ರೆ ಏನಾಗ್ತಿದೆ ಅಂದ್ರೆ ರಾ ಕಂಟೆಂಟ್ ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಇಲ್ಲಿ. ಅಂದರೆ ನಾವು ತುಂಬ ಈಗ ಒಂದು ಫೈಟ್ ಸೀನ್ ಆಗಲಿ, ಅದಕ್ಕೆ ತುಂಬ ಒಂದು ಜಾಸ್ತಿ ಡ್ರಾಮಾ ಆಗಲಿ ಅದನ್ನೇನು ಹಾಕ್ತಾ ಇಲ್ಲಲ್ಲ. ಸೊ ಈವನ್ ದ ನಾರ್ತ್ ಆಡಿಯನ್ಸ್ ಈಗ ಸೌತ್ ಇದು ಕಂಟೆಂಟ್ ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಈಗ ಅದೇ ಲ್ಯಾಕ್ ಆಗ್ತಿರೋದಂದರೆ, ಅಂದರೆ ಈಗ ಇದಕ್ಕಷ್ಟು ಬಜೆಟ್ ಹಾಕ್ತಿಲ್ಲ ಜನಗಳು ಈ ಪ್ರಾಸ್ಥೆಟಿಕ್ಸ್ ಆಗಲಿ. ಅದಕ್ಕೆ ಇಫ್ ಪೀಪಲ್ ಗಿವ್ ಅ ಲಿಟಲ್ ಒಂದು ಸ್ವಲ್ಪ ಅಟೆನ್ಷನ್ ಅದಕ್ಕೆ ಕೊಟ್ಟರೆ, ಅಂದರೆ ಈಗ ಅಪ್ಕಮಿಂಗ್ ಆರ್ಟಿಸ್ಟ್ನವರಿಗೆಲ್ಲ ಒಂದು ಚಾನ್ಸ್ ಸಿಗ್ತದೆ ಅಂತ. ನಾರ್ಮಲ್ ಆಗಿ ಈ ಪ್ರಾಸ್ಥೆಟಿಕ್ ಆರ್ಟ್ಸ್ ಎನ್ನುವಂಥದ್ದು ಬಾಲಿವುಡ್, ಐ ಮೀನ್ ಹಾರರ್ ಮೂವೀಸ್ ಅಲ್ಲಿ ಬರುವಂಥದ್ದು. ಹೌದು. ಸೊ ಅಂಥದ್ದು ಹಾರರ್ ಅಲ್ಲ, ಈಗ ನಾರ್ಮಲ್ ನಮ್ಮ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಯಾವುದ್ರಲ್ಲಿ ಸಹ ಈಗ ನಿಮಗೆ
ಒಂದು ಸ್ಕಾರ್ ಅಥವಾ ವುಂಡ್ ಒರಿಜಿನಲ್ ಆಗಿ ಕಾಣಬೇಕಾದ್ರೆ ನಿಮ್ಗೆ ಅದಕ್ಕೆ ಒಂದು ಸ್ವಲ್ಪ ಸ್ಕಿಲ್ಸ್ ಬೇಕು. ಇಲ್ಲದ್ರೆ ನಾರ್ಮಲ್ ಒಂದು ಹೀಗೆ ಕುಂಕುಮ ವಾಟರ್ ಹಾಗೆ ಹಾಕಿದ್ರೆ ಗೊತ್ತಾಗ್ತದೆ ಅದು ಫೇಕ್ ಅಂತ. ಅದೇ ಅದನ್ನು ರಿಯಲಿಸ್ಟಿಕ್ ಆಗಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಸ್ಕಿಲ್ಸ್ ಬೇಕು. ಅದು ನಂಗೂ ಈಗ ಐ ಆಮ್ ನಾಟ್ ಟ್ರೈನ್ಡ್ ಎಟ್ ಇಟ್. ಸೊ ಅದೊಂದು ದಟ್ಸ್ ಡ್ರಾಬ್ಯಾಕ್ ಆಫ್ ಎಲ್ಲಿ. ನೀವು ಅದನ್ನು ಕಲಿಬೇಕಂತ ಇದ್ದೀರಿ, ಸೊ ಮುಂದೆ ಕಲಿಬೇಕಂತ ಇದ್ದೀರಿ ಅಂತ ಹೇಳಿದ್ರೆ, ಸೊ ಯಾರನ್ನು ಅಪ್ರೋಚ್ ಮಾಡ್ತೀರಿ ಈ ಒಂದು ಆರ್ಟ್ ಅನ್ನು ಕಲಿಬೇಕಂತಾದ್ರೆ? ಅದೇ ಈಗ ಆಸ್ ಆಫ್ ನಾವು ನನ್ನ ಕಾಲೇಜ್ ಮೇಟ್ ಹೇಳ್ದೆ ಅಲ್ಲ, ಸೊ ಅವ್ರ ಜೊತೆ ಕಲಿಯುವಂಥ ಒಂದು ಆಸೆ. ಬಿಕಾಸ್ ಅವರು ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ, ಬಟ್ ತುಂಬಾ ಅಚೀವ್ಮೆಂಟ್ ಮಾಡಿದರು ಆಫ್ಟರ್ ದ್ಯಾಟ್. ಸೊ ಅವರ ಗ್ರೋತ್ ನೋಡುವಾಗ ತುಂಬ ಖುಷಿ ಆಗ್ತದೆ ನನಗೆ. ಸೊ ಐ ಥಾಟ್ he would be a better guru for me. So ಓಕೆ, ನಿಮ್ಮ ಆಸೆ ಏನಿದೆ ಈ ಒಂದು ಪ್ರಾಸ್ಥೆಟಿಕ್ ಆರ್ಟ್ನಲ್ಲಿ ನಿಜವಾಗ್ಲೂ ನೀವು ಅದೊಂದು ಸ್ಪೆಷಲ್. ಯಾಕಂತ ಹೇಳಿದ್ರೆ ಇಲ್ಲಿ ಯಾರು ಈ ಆರ್ಟ್ ಫಾರ್ಮನ್ನು ಅಷ್ಟು ತಗೊಳ್ಳೋರು ಯಾರು ಇಲ್ಲ. ಅಂಥದ್ರಲ್ಲಿ ನೀವೊಬ್ರು ಅದನ್ನು ಚೂಸ್ ಮಾಡಿಕೊಂಡಿದ್ದೀರಿ. ನಿಮ್ಮ ಆಸೆ ಏನಿದೆ ಅದು ನಿಜವಾಗ್ಲೂ ನೆರವೇರಲಿ ಅನ್ನುವಂಥದ್ದು ನಮ್ಮ ಆಶಯ. ಸೊ ಇದೇ ರೀತಿ ನೀವು ಏನು ಈ ಇಂಟೀರಿಯರ್ ಡಿಸೈನನ್ನು ಮಾಡ್ತಾ ಒಟ್ಟಿಗೆ ನೀವು ಈ ಫೇಸ್ ಆರ್ಟ್ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಸೊ ಪ್ಯಾಂಡಮಿಕ್ ಟೈಮಲ್ಲಿ ಎಷ್ಟು ಟೈಮ್ ತಗೊಳ್ತಾ ಇದ್ರಿ ಒಂದು ಆರ್ಟ್ ಮಾಡಲಿಕ್ಕೆ ನೀವು? ಅದನ್ನು ನಾನು ಹೇಳಿದರೆ ಆ್ಯಕ್ಚುಲಿ ಈಗ ಸ್ವಲ್ಪ ಶಾಕ್ ಆಗ್ಬೋದು. ಯಾಕಂದರೆ ಏನಾಗ್ತಿತ್ತು ಅಂದರೆ ಸ್ಟಾರ್ಟಿಂಗ್ ನಾನು ಮಾಡುವಾಗ ಎಲ್ಲ ಕರೆಕ್ಟ್ ಆಗ್ತಿತ್ತು. ಲಾಸ್ಟಿಗೆ ಏನೋ ಒಂದು ಆಚೀಚೆ ಆದರೆ ಫುಲ್ ಎಲ್ಲ ಮಾಡಿದ್ದೆ. ನಿಮಗೆ ಈಗ ಒಂದು ಆರ್ಟಿಗೆ ಆಪ್ಟಿಕಲ್ ಇಲ್ಯೂಷನ್ ಅಂತ ಹೇಳೋದಂದರೆ ನಿಮಗೆ ನೋಡುವಾಗ ನಿಮ್ಮ ಕಣ್ಣಿಗೆ ಒಂಥರ ಹೇಗೆ ಹಿಪ್ನೋಟೈಸ್ ಆದಾಗೆ ಕಾಣಬೇಕು. ಹಾಗೆ ಕಾಣಬೇಕಾದ್ರೆ ಅದು ತುಂಬ ಕಷ್ಟ ಉಂಟು ಅದನ್ನು ಅಚೀವ್ ಮಾಡಲಿಕ್ಕೆ. ಸೊ ಅದು ಕೆಲವೊಮ್ಮೆ ಅಚೀವ್ ಆಗ್ತಿರ್ಲಿಲ್ಲ. ಆಫ್ಟರ್ ಸಿಟ್ಟಿಂಗ್ ಲೈಕ್ ಫಾರ್ 9 to 10 hours ಕೂತ್ಕೊಂಡ ಮೇಲೂ ಅದು ಅಚೀವ್ ಆಗಲ್ಲ. ಆಗ ಏನು ಮಾಡಬೇಕು, ಫುಲ್ ರೀಟೇಕೆ ತೆಗೊಳ್ಬೇಕಾಗ್ತದೆ. ಸೊ ಏನು ಮಾಡಬೇಕು, ಫುಲ್ ಆವತ್ತು ತೆಗೆದು ಬಿಟ್ಟು ಅದನ್ನು ಕೆಲವೊಮ್ಮೆ ಡಿಮೋಟಿವೇಟ್ ಆಗ್ತಿತ್ತು, ಬರುವುದಿಲ್ಲ ಎಂತ ಮಾಡೋದು, ಲೀವ್ ಇಟ್ ಅಂತ. ಸೊ ನೆಕ್ಸ್ಟ್ ಡೇ ಅಗೇನ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ 2-3 times ಮಾಡುವಾಗ ಆಗ್ತಿತ್ತು. ಹಾಗೆ ಈಗ ತುಂಬ ಕಾಂಪ್ಲಿಕೇಟೆಡ್ ಆರ್ಟ್ ಆದರೆ ಇಟ್ ವಿಲ್ ಟೇಕ್ ಅಪ್ ಟು 10 hours. ಬೆಳಿಗ್ಗೆಯಿಂದ ಹೋಲ್ ಡೇ ನೀವು ಇಡಬೇಕಾಗ್ತದೆ ಅದಕ್ಕಂತ. ಬಟ್ ನಾರ್ಮಲಿ ಸಿಂಪಲ್ ಯಾವುದಾದ್ರೂ ಕಾನ್ಸೆಪ್ಟ್ ಅಂತಿದ್ರೆ 2 hours 3 hours ಬೇಕಾಗುತ್ತೆ. ಸೊ ಇದೆಲ್ಲ ಮಾಡ್ತೀರಿ ನೀವು ಫೇಸ್ ಆರ್ಟ್. ಈ ಆರ್ಟನ್ನು ಕ್ಯಾಪ್ಚರ್ ಮಾಡುವಂಥವ್ರು ಒಬ್ಬರು ಅಂತ ಇರಬೇಕು. ಸೊ ಹೂ ಈಸ್ ದ್ಯಾಟ್ ಮ್ಯಾನ್? ಐ ಮೀನ್ ಯಾರು ಆ ವ್ಯಕ್ತಿ ಅನ್ನುವಂಥದ್ದು? ಇವೆಲ್ಲ ಮಾಡಿದ ಆರ್ಟನ್ನು ಕ್ಯಾಪ್ಚರ್ ಮಾಡುವವರು ಯಾರು ಒಬ್ಬರು ಇದ್ದೇ ಇರಬೇಕು. ಬಿಕಾಸ್ ನಿಮಗೆ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ನಂದು ನಾನೇ ತಗೊಳ್ಳೋ. ನಾನು ಟೈಮರ್ ಯೂಸ್ ಮಾಡಿಕೊಂಡು ನಿಜವಾಗಿ ಒಂದು ಒಳ್ಳೆ ಔಟ್ಪುಟ್ ಬರ್ಬೇಕಂತ ಹೇಳಿದ್ರೆ ಪ್ರೊಫೆಷನಲ್ ಬೇಕು. ತುಂಬ ಹೀಗೆ ಫೋಟೋಗ್ರಾಫರ್ಸ್ ಅಪ್ರೋಚ್ ಮಾಡಿದ್ದಾರೆ. ಬಟ್ ಏನಾಗ್ತದೆ ಅಂದರೆ ನಾ ಮನೇಲಿ ಮಾಡೋದ್ರಿಂದ ಅವರ ಟೈಮಿಂಗ್ಸ್ ಸೆಟ್ ಆಗೋದಿಲ್ಲ. ಮತ್ತು ಇನ್ನೊಂದು ನಾನು ರೀಲ್ಸಿಗೆ ಹಾಕಬೇಕಾಗ್ತದೆ. ಸೊ ರೀಲ್ಸ್ ಮಾಡುವಾಗ ಅಂದರೆ ನನಗೆ ಬಿಟ್ವೀನಲ್ಲಿ ಸ್ಟಾಪ್ ಮಾಡಬೇಕಾಗ್ತದೆ. ಒಂದು ಸ್ವಲ್ಪ ಇನ್ನೊಂದು ಶಾರ್ಟ್ ತೆಗಿಬೇಕು, ವಾಪಸ್ ಮಾಡಬೇಕು, ಇನ್ನೊಂದು ಶಾರ್ಟ್ ತೆಗಿಬೇಕು. ಸೊ ಅದೊಂದು ದೊಡ್ಡ ಹ್ಯಾಸಲ್. ಸೊ ಎಲ್ಲ ನಾನೇ ಮಾಡ್ತಿದ್ದೇನೆ, ಶೂಟ್, ಎಡಿಟ್, ಪೋಸ್ಟ್. ವಾವ್, ವೆರಿ ನೈಸ್. ಮುಂದೆ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಈ ಒಂದು ವಿಚಾರದಲ್ಲಿ. ಮತ್ತು ನೀವು ಬಾಲಿವುಡ್ಗೆ ಏನು ಹೋಗಬೇಕಂತ ಇದ್ದೀರಿ ಪ್ರಾಸ್ಥೆಟಿಕ್ ಆರ್ಟ್ಸ್ನ ಮೂಲಕ. ಸೊ ಅದು ಕೂಡ ಆಸೆ ನಿಮ್ಮದು ನೆರವೇರಲಿ ಅಂತ ನಾವು ಸ್ಪಂದನ ವಾಹಿನಿಯ ಪರವಾಗಿ ಪ್ರಾಸ್ಥೆಟಿಕ್ ಆರ್ಟ್ ಅನ್ನು ಸೌತಿಗೆ ತಗೊಂಡು ಬರಬೇಕು. ಹೊಸ ಯಾರು ಮಾಡಲಿಲ್ಲ, ನೀವು ಮಾಡಿದಂತಹ ಒಂದು ಕಾನ್ಸೆಪ್ಟ್ ಏನಿದೆ ಯಾರು ಚೂಸ್ ಮಾಡಲಿಲ್ಲ, ಅದು ಅಷ್ಟು ಗೊತ್ತಿಲ್ಲ ಹೆಚ್ಚಿನವರಿಗೆ. ಸೊ ಒಂದು ವೇಳೆ ಅದನ್ನು ಕಲಿಬೇಕು ಅಂತ ಯಾರಾದರೂ ಮುಂದೆ ಬಂದರೆ ಯಾವ ರೀತಿ ಹೋಗಬೇಕಂತ ನೀವು ಹೇಳ್ಬಹುದು? ಅಂದರೆ ಮುಂಬರುವ ದಿನಗಳಲ್ಲಿ ಸ್ಟೂಡೆಂಟ್ಸ್ ಏನಾದರೂ ಬರಬೇಕು. ಈಗ ತುಂಬ ಸ್ಟೂಡೆಂಟ್ಸಿಗೆ ಡೌಟ್ ಇರ್ಬೋದು. ಅಂದರೆ ವಿಲ್ ದಿಸ್ ಗಿವ್ ಅ ಬ್ರೆಡ್ ಆ್ಯಂಡ್ ಬಟರ್, ನನಗೆ ಇದರಿಂದ ಒಂದು ನನ್ನ ಜೀವನ ತೆಗಿಬೋದಾ, ಆ ಟೈಪ್ ಒಂದು ತುಂಬ ಕ್ವಶನ್ಸ್ ಬರ್ತದೆ. ಅದರ ಬಗ್ಗೆನೇ ಈಗ ತುಂಬ ಡಿಗ್ರಿ ಉಂಟು, ಕೋರ್ಸಸ್ ಉಂಟು. ಸೊ ಈಗ ಯಾವುದು ಸಹ ವೇಸ್ಟ್ ಅಂತ ಹೋಗುದಿಲ್ಲ. ಸೊ ಅದ್ರ ಬಗ್ಗೆ ಕರೆಕ್ಟ್ ರಿಸರ್ಚ್ ಮಾಡಿದರೆ ಅವರಿಗೆ ಅದರ ಡಿಗ್ರಿಯೇ ಮಾಡ್ಬೋದು. ನನಗೆ ಅಷ್ಟು ನಾನು ರಿಸರ್ಚ್ ಮೊದಲು ಮಾಡಿರಲಿಲ್ಲ. ನಾನು ಬಂದದ್ದೇ ಬೇರೆ ಬೇಸಿಂದ, ಲೈನಿಂದ. ಸೊ ಈಗ ಅಪ್ಕಮಿಂಗ್ ಲೈಕ್ ಮೇ ಬಿ ಈಗ ಜಸ್ಟ್ 10th ಆದವರಾಗಲಿ ಅಥವಾ +2 PU ಆದವರು, ಇಫ್ ರಿಯಲಿ ಅವರಿಗೆ ಅಷ್ಟು ಟ್ಯಾಲೆಂಟ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಇದರ ಬಗ್ಗೆ, ಐ ಥಿಂಕ್ ದೇ ಕ್ಯಾನ್ ಲೈಕ್ ಯಾವುದಾದ್ರೂ
ಆರ್ಟಿಕಲ್ಸ್ ಓದಿ ಇದರ ಬಗ್ಗೆ. ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಯೂನಿವರ್ಸಿಟೀಸ್, ಇನ್ಸ್ಟಿಟ್ಯೂಷನ್ಸ್ ಉಂಟು, ಇದನ್ನು ಯಾರು ಪ್ರೊವೈಡ್ ಮಾಡ್ತಿದ್ದಾರೆ ಆ ಇನ್ಸ್ಟಿಟ್ಯೂಷನ್ಸ್ ಉಂಟು. ಅವರ ಅಂಡರ್ ತುಂಬ ಅವರಿಗೆ ಮತ್ತೆ ಲೇಟರ್ ಆನ್ ಅಂದರೆ ಜಾಬ್ ಟೈಮ್ ಆಗುವಾಗ ಇದರ ಅಂಡರ್ ಯಾವುದೆಲ್ಲ ಕಂಪನೀಸ್ ಬರ್ತದೆ ಹೂ ಆರ್ ಇನ್ ಟು ದಿ ಆರ್ಟ್, ಅವ್ರು ಬಂದು ನಮ್ಮನ್ನು ಕ್ಯಾಂಪಸ್ ಸೆಲೆಕ್ಷನ್ ಸಹ ಮಾಡ್ತಾರೆ. ಸೊ ನಥಿಂಗ್ ಇಸ್ ಲೈಕ್ ಇಂಪಾಸಿಬಲ್ ಇದರಲ್ಲಿ. ನಂದು ಏನಾಯ್ತು ಅಂದರೆ ನನ್ನ ಬೇಸ್ ಲೈನ್ ವಾಸ್ ಡಿಫ್ರೆಂಟ್, ಇದು ನಾನು ಪ್ಯಾಷನ್ ಆಗಿಯೇ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ ಕೇಸ್ ಪ್ರೊಫೆಷನ್ ಆಗಿ ತಗೊಳ್ಳುವವರಾದರೆ ಸ್ಟಾರ್ಟಿಂಗಿಂದವೇ ಹಾಗೆ ವರ್ಕ್ ಮಾಡಿದರೆ ಒಳ್ಳೇದಂತ ನಾನು ಹೇಳ್ತೀನಿ. ಈಗ ರೀಸೆಂಟಾಗಿ ಯಾವ ಆರ್ಟನ್ನು ಮಾಡಿದ್ರಿ? ರೀಸೆಂಟ್ ಅಂದರೆ ಅದೇ ನಾನು ಒಂದು ಸ್ವಲ್ಪ ನಮ್ಮೊಂದು ಶಾರ್ಟ್ ಮೂವಿ ಬರ್ತಿದ್ದೆ ಆ್ಯಕ್ಚುಲಿ. ಸೊ ನಾವು ಅದರಲ್ಲಿ ಆಕ್ಯುಪೈ ಆಗಿದ್ದೇವೆ ಈಗ. ಆ್ಯಂಡ್ ನನ್ನ ಹೌಸ್ ಎಲ್ಲ ಶಿಫ್ಟ್ ಆಗ್ತಿದೆ. ಸೊ ಇಟ್ಸ್ ಬೀನ್ ಲೈಕ್ 2-3 ಮಂತ್ಸ್ ನಾನು ಯಾವುದು ಮಾಡಲಿಲ್ಲ ಈಗ ರೀಸೆಂಟಾಗಿ. ಬಟ್ ದ ಲಾಸ್ಟ್ ಪೋಸ್ಟ್ ನಾನು ಪೋಸ್ಟ್ ಮಾಡಿದ್ದು ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ. ಸೊ ಕೃಷ್ಣನ ಒಂದು ಬಾಲ್ಯಾವಸ್ಥೆಯಿಂದ ಕೃಷ್ಣ ಆ್ಯಂಡ್ ರಾಧೆ ತನಕ ಆ ಸ್ಟೋರಿಯನ್ನು ಒಂದು ತೋರಿಸಿದ್ದೆ ನಾನು ಅಪ್ಪ ಚೆಸ್ಟಲ್ಲಿ. ಹೌದು. ಸೊ ಯಾವ ರೀತಿ ಕಮೆಂಟ್ಸ್ ಬಂದಿತ್ತು? ಬಿಕಾಸ್ ಆ ಟೈಮ್ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರೆ ಅದನ್ನೇ ಬೇಸ್ ಇಟ್ಕೊಂಡು ನೀವು ಮಾಡಿದಂತ. ಸೊ ಕಾಮೆಂಟ್ಸ್ ಎಲ್ಲ ಹೇಗೆ ಬಂತು ನಿಮಗೆ? ತುಂಬಾನೇ ಒಳ್ಳೆ ರೀಚ್ ಸಿಕ್ಕಿದೆ ನನಗೆ ಅದಕ್ಕೂ ಕೂಡ. ಸೊ ಅದೇ ವಿಡಿಯೋ ನಮ್ಮ ಕಮಿಷನರ್ ಪೋಸ್ಟ್ ಮಾಡಿದ್ದು. ವೆರಿ ನೈಸ್. ಓಕೆ ನವ್ಯ ಅವರೇ, ನಿಮ್ಮ ಜೊತೆ ನಮಗೆ ಮಾತಾಡಿ ತುಂಬಾ ಖುಷಿ ಆಯಿತು. ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಕೇಳಿನೂ ತುಂಬಾ ಖುಷಿ ಆಯಿತು. ಯುನೀಕ್ ಫಾರ್ಮನ್ನು ನೀವು ಒಂದು ಫಾಲೋ ಮಾಡ್ತಾ ಇರುವಂಥದ್ದು. ನಿಮ್ಮ ಆಸೆ ಏನಿದೆ ಈ ಪ್ರಾಸ್ಥೆಟಿಕ್ ಆರ್ಟ್ಸನ್ನು ಸೌತಿಗೆ ತರಬೇಕು ಎನ್ನುವಂಥ, ಸೊ ಇದು ನೆರವೇರಲಿ ಅಂತ ನಾವು ಆಶಿಸ್ತೇವೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇನ್ ದ ಚಾನೆಲ್. ನೋಡಿದ್ರಲ್ಲ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆಗಿದ್ರು ನವ್ಯ SK ಅವರು. ಇವರೊಬ್ಬ ಪ್ರತಿಭೆ. ಕ್ಯಾನ್ವಾಸ್ ಅಲ್ಲಿ ಆರ್ಟ್ ಬಿಡಿಸಬೇಕಾಗಿದ್ದಂಥವರು ತಮ್ಮ ದೇಹವನ್ನೇ ಕ್ಯಾನ್ವಾಸ್ ಅನ್ನಾಗಿ ಪರಿವರ್ತನೆ ಮಾಡಿಕೊಂಡು ಹಲವಾರು ಚಿತ್ರಗಳನ್ನು ಬಿಡಿಸಿದ್ದಂತಹ ಪ್ರತಿಭೆ. ಫೇಸ್ ಆರ್ಟ್ ನ ಮುಖಾಂತರ ಹಲವಾರು ಅವಾರ್ಡ್ಗಳನ್ನು ಪಡೆದುಕೊಂಡಂತಹ ಪ್ರತಿಭೆ ಈ ವಾರ ನಮ್ಮ ಜೊತೆ ಇದ್ರು. ಇದೇ ತರ ಪ್ರತಿ ವಾರ ಒಬ್ಬೊಬ್ಬ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾ ಇರ್ತೇವೆ. ಅಲ್ಲಿಯವರೆಗೆ ನೋಡ್ತಾರೆ ಇರಿ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.